ವೀಕ್ಷಕ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಸ್ವಲ್ಪ ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳಿಂದ ಸ್ವಲ್ಪ ತಡವಾಗಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಅತ್ಯಂತ ಹತಾಶೆಯಿಂದ, ಅತ್ಯಂತ ಬೇಸರದಿಂದ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾಕಂತ ಬಂದಾಗ ಇಲ್ಲಿ ಜನರ ನಂಬಿಕೆಗಳಿಗೆ ದ್ರೋಹ ಆಗಿದೆಯಾ, ಅಥವಾ ಜನರು ಕಣ್ಣಿದ್ದು ಕುರುಡರಾಗಿದ್ದಾರಾ, ಅಥವಾ ನಮ್ಮನ್ನೇ ಮಂಗ ಮಾಡ್ತಾ ಇದ್ದಾರಾ ನಾವು ಆರಿಸಿದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಜನಪ್ರತಿನಿಧಿಗಳು ಅನ್ನುವಂತಹ ಪ್ರಶ್ನೆ. ಇಂಥದ್ದೊಂದು ಘಟನೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ಮತ್ತೊಂದು ಹತಾಶೆ, ಮತ್ತೊಂದು ಬೇಸರ ಯಾಕೆ ಅಂತ ಬಂದಾಗ, ಮತ್ತೊಂದು ಆಕ್ರೋಶ ಯಾಕೆ ಅಂತ ಬಂದಾಗ, ತುಳುನಾಡು ಬಂದಾಗ ಇದು ಪರಶುರಾಮನ ಸೃಷ್ಟಿ ಅನ್ನುವಂತಹ ಮಾತುಗಳನ್ನು ನಾವು ಹೇಳ್ತೀವಿ. ಆ ಮಾತುಗಳು ಪರಶುರಾಮನನ್ನ ಎಷ್ಟರ ಮಟ್ಟಿಗೆ ನಾವುಗಳು ಆರಾಧನೆ ಮಾಡ್ತೀವಿ, ಪರಶುರಾಮನ ದೇವರನ್ನ ನಾವು ಎಷ್ಟರ ಮಟ್ಟಿಗೆ ಪೂಜ್ಯ ಭಾವನೆಯಿಂದ ನೋಡ್ತೀವಿ. ಆದರೆ ಈ ಒಂದು ಘಟನೆ ಪ್ರತಿಯೊಬ್ಬ ತುಳುನಾಡಿನ ಮಣ್ಣಿನ ಪ್ರತಿಯೊಬ್ಬ ಜನರು ಸಿಡಿದೇಳಬೇಕಾಗಿತ್ತು. ಪ್ರತಿಯೊಬ್ಬರು ಕೂಡ ಈ ಒಂದು ವಿಚಾರದಲ್ಲಿ ಹೋರಾಟವನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲರೂ ಕೂಡ ಕೈ ಕಟ್ಟಿ ಕುಳಿತಿರುವಂಥದ್ದು ಅಷ್ಟೇ ವಿಪರ್ಯಾಸದ ಸಂಗತಿ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಪರಶುರಾಮನ ಮೂರ್ತಿಯ ತಲೆಯನ್ನ, ದೇಹದ ಭಾಗಗಳನ್ನ ಕಿತ್ತು ತೆಗೆದಿದ್ದಾರೆ. ಅಂತಹ ರಾಕ್ಷಸತನದ ಮನಸ್ಥಿತಿಗಳು ನಮ್ಮ ಕಣ್ಣ ಮುಂದೆ ಇದೆ. ನಾನು ನೇರವಾಗಿ ಈ ವಿಚಾರಕ್ಕೇ ಬರ್ತೀನಿ. ಯಾಕಂತ ಹೇಳಿದಾಗ ನನಗೆ ಬಹಳಷ್ಟು ಬೇಸರ ಆಗಿರುವಂಥದ್ದು ಈ ಒಂದು ವಿಚಾರ. ಪರಶುರಾಮನ ಮೂರ್ತಿಯ ಪಾದ ಇದೆ, ಕೆಳಭಾಗ ಇದೆ, ಆದ್ರೆ ಪರಶುರಾಮನ ತಲೆ ಕಾಣ್ತಾ ಇಲ್ಲ, ಪರಶುರಾಮನ ದೇಹದ ಈ ವಿವಿಧ ಅಂಗಗಳು ಕಾಣ್ತಾ ಇಲ್ಲ. ಬೃಹತ್ ಆಕಾರದ ಮೂರ್ತಿ, ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳದಲ್ಲಿ ತಲೆ ಎತ್ತಿದಂತಹ ಮೂರ್ತಿ. ಮುಖ್ಯಮಂತ್ರಿ ಸಿಎಂ ಬೊಮ್ಮಾಯಿ ಅವರು ಆ ಸಂದರ್ಭ ಮುಖ್ಯಮಂತ್ರಿ ಆಗಿದ್ದಾಗ ಉದ್ಘಾಟನೆಯನ್ನ ಮಾಡಿದ್ರು. ಇದು ಕರಾವಳಿಗರಿಗೆ ಐತಿಹಾಸಿಕ ದಿನ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಐತಿಹಾಸಿಕ ದಿನದ ಅವ್ಯವಸ್ಥೆಯನ್ನ ನಾವೆಲ್ಲರೂ ಕೂಡ ಅನುಭವಿಸ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ಬಹಳಷ್ಟು ಆರೋಪಗಳು ಬಹಳಷ್ಟು ಸಮಯಗಳಿಂದ ಕೇಳಿ ಬರ್ತಾ ಇತ್ತು. ಆ ಭಾಗದಲ್ಲಿ ಹೋರಾಟಗಳು, ಉಪವಾಸ ಸತ್ಯಾಗ್ರಹಗಳು ನಡೀತಾ ಇತ್ತು. ಈ ಮೂರ್ತಿ ಅಸಲಿ ಮೂರ್ತಿ ಅಲ್ಲ, ನಕಲಿ ಮೂರ್ತಿ, ಇಲ್ಲಿ ಫೈಬರ್ನ ಮೂರ್ತಿ ಆಗ್ತಾ ಇದೆ. ಇದು ಅಸಲಿಯೋ ನಕಲಿಯೋ ತೀರ್ಮಾನ ಆಗೇ ಬಿಡ್ಲಿ ಅನ್ನುವಂತಹ ಬಹಳಷ್ಟು ಹೋರಾಟಗಳ ನಡುವೆ ಒಂದು ಹಂತಕ್ಕೆ ಈ ಹೋರಾಟ ಬಂದು ತಲುಪಿದೆ. ಎಲ್ಲಿ ತನಕ ಅಂತ ಬಂದಾಗ ಕಳ್ಳರ ರೀತಿಯಲ್ಲಿ ರಾತ್ರೋರಾತ್ರಿ ಮೂರ್ತಿಯನ್ನ ಶಿಫ್ಟ್ ಮಾಡಲಾಗಿದೆ, ಅಲ್ಲಿಂದ ತೆಗೆಯಲಾಗಿದೆ. ಕಾಲುಗಳು, ಪಾದಗಳು ಮಾತ್ರ ಕಾಣ್ತಾ ಇದೆ, ಕೆಳಭಾಗ ಮಾತ್ರ ಕಾಣ್ತಾ ಇದೆ. ಉಳಿದ ಯಾವುದೇ ಭಾಗಗಳು ಪರಶುರಾಮನ ಮೂರ್ತಿಯಲ್ಲಿ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಕೊಡಲಿಯನ್ನ ಹಿಡಿದುಕೊಂಡಂತಹ ಪರಶುರಾಮ ಸೃಷ್ಟಿಯನ್ನ, ತುಳುನಾಡಿನ ಸೃಷ್ಟಿಯನ್ನ ಮಾಡಿದಂತಹ ಪರಶುರಾಮ, ಆ ಪರಶುರಾಮನಿಗೆ ಇಲ್ಲಿ ನೆಲೆ ಇಲ್ಲ, ಆ ಪರಶುರಾಮನಿಗೆ ಇಲ್ಲಿ ನ್ಯಾಯವನ್ನು ಒದಗಿಸಲಾಗಲಿಲ್ಲ ಅಂತ ಬಂದಾಗ ವೇದಿಕೆಗಳಿಗೆ ಭಾಷಣ ಬಿಡುವಂತಹ ಅದೆಷ್ಟೋ ಜನರು ನೋಡಬೇಕಾಗಿರುವಂತಹ ಸ್ಟೋರಿ ಇದು. ನೋಡೋಣ ಒಂದು ವಿಚಾರಗಳಲ್ಲಿ ತಮ್ಮ ಆತ್ಮ ವಿಮರ್ಶೆಯನ್ನ ಮಾಡುವ ಮೂಲಕ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮವನ್ನ ಪ್ರತಿಯೊಬ್ಬರು ಕೂಡ ಸ್ವಲ್ಪ ವಿಮರ್ಶೆ ಮಾಡ್ಕೊಳ್ಳಿ. ತಾವುಗಳು ಏನು, ನಾವುಗಳು ಏನು, ಏನ್ ಮಾಡ್ತಾ ಇದೀವಿ, ನಮ್ಮ ಜವಾಬ್ದಾರಿಗಳೇನು, ನಮ್ಮ ಕರ್ತವ್ಯಗಳೇನು ಅನ್ನುವಂಥದ್ದು. ಅಂತೂ ಇಂತೂ ನಮ್ಮ ತುಳುನಾಡಿನ ಪರಶುರಾಮ ನಾಪತ್ತೆಯಾಗಿದ್ದಾನೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮೂರು ದಿನಗಳಿಂದ ಪರಶುರಾಮನ ಬೆಟ್ಟ ಏನಿದೆ, ಕಾರ್ಕಳದ ಬೈಲೂರಿನ ಬೆಟ್ಟದ ಮೇಲಿರುವಂತಹ ಪರಶುರಾಮನ ಮೂರ್ತಿ ಏನಿದೆ, ಕಪ್ಪು ಪ್ಲಾಸ್ಟಿಕ್ ಬಟ್ಟೆಯಿಂದ, ಹೊದಿಕೆಯಿಂದ ಆವೃತವಾಗಿದೆ. ಒಳಗೆ ಹೋಗಿ ನೋಡಿದಾಗ ಅಂದ್ರೆ ಜನರಿಗೆ ಕಾಣದ ರೀತಿಯಲ್ಲಿ ಬಹಳಷ್ಟು ಸುಸಜ್ಜಿತವಾಗಿ ಆ ಕಪ್ಪು ಪ್ಲಾಸ್ಟಿಕ್ ಬಟ್ಟೆಯನ್ನ ಕವರ್ ಮಾಡಿದ್ದಾರೆ. ಆದರೆ ಡ್ರೋನ್ ಶಾಟ್ ಮುಖಾಂತರ, ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಆ ಕಪ್ಪು ಬಟ್ಟೆಯ ಒಳಗಡೆ ಅಡಗಿಸಿಟ್ಟಂತಹ ಕಪ್ಪು ಬಟ್ಟೆಯ ಒಳಗಡೆ, ಕಳ್ಳರ ರೀತಿಯಲ್ಲಿ ಅಡಗಿಸಿಟ್ಟಂತಹ ಕಪ್ಪು ಬಟ್ಟೆಯ ಒಳಗಡೆ ಏನಿದೆ ಅನ್ನುವಂಥದ್ದು ಡ್ರೋನ್ ಶಾಟ್ನಲ್ಲಿ ಸೆರೆಯಾಗಿದೆ. ಜೊತೆಗೆ ಈಗಾಗಲೇ ಜನರಿಗೆ ಸತ್ಯ ಅರ್ಥ ಆಗ್ತಾ ಇದೆ. ಪರಶುರಾಮನ ಹೆಸರಲ್ಲಿ ಬಂದವರು, ಪರಶುರಾಮನ ಪೂಜೆ ಮಾಡ್ತೀವಿ ಅಂತ ಹೇಳಿದವರು, ಪರಶುರಾಮನ ಆರಾಧನೆ ಮಾಡ್ತೀವಿ ಅಂತ ಹೇಳಿದವರು ಕೋಟಿ ಕೋಟಿ ದುಡ್ಡನ್ನ ಕೊಳ್ಳೆ ಹೊಡೆದ್ರೆ ಹೊರತು, ಕೋಟಿ ಕೋಟಿ ಕಮಿಷನ್ಗಳನ್ನ ಜೇಬಿಗೆ ಹಾಕಿದ್ರೆ ಹೊರತು ಪರಶುರಾಮನಿಗೆ ನ್ಯಾಯವನ್ನ ಇವರುಗಳು ಕೊಡ್ಲಿಲ್ಲ. ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಬಹಳಷ್ಟು ಬೇಸರದಿಂದ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ನೋಡ್ಕೊ ಬನ್ನಿ. ಕಾರ್ಕಳ ಪರಶುರಾಮ ಮೂರ್ತಿ ಏಕಾಏಕಿ ಮಾಯ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ಮೂರ್ತಿಯ ಅಸಲಿ ಬಣ್ಣ. ವಿವಾದದ ಸುಳಿಯಲ್ಲಿ ಸಿಲುಕಿದ್ದ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಮತ್ತೆ ಸುದ್ದಿಯಲ್ಲಿದೆ. ಮಾತ್ರ ಅಲ್ಲ, 15 ಟನ್ ತೂಕದ ಕಂಚಿನ ಪರಶುರಾಮನ ಮೂರ್ತಿಯಲ್ಲಿದ್ದ ಮೂರ್ತಿಯ ಅಸಲಿ ಬಣ್ಣ ಬಯಲಾಗಿದೆ.
ಹೌದು, ಇದೀಗ ಪ್ರವಾಸಿ ಕೇಂದ್ರ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ದಿಢೀರಾಗಿ ಪರಶುರಾಮ ಮೂರ್ತಿ ಕಾಣೆಯಾಗಿದ್ದು ಮತ್ತೆ ವಿವಾದಕ್ಕೆ ಒಳಗಾಗಿದೆ. ಮೂರ್ತಿಯ ಪಾದ ಮತ್ತು ಕಾಲು ಬಿಟ್ಟು ಮೇಲಿನ ಭಾಗ ಮಾಯ. ರಾತ್ರೋರಾತ್ರಿ ಮಾಯವಾದ ಪರಶುರಾಮ ಪ್ರತಿಮೆಯ ರಹಸ್ಯವೇನು ಗೊತ್ತಾ? 3 ದಿನಗಳಿಂದ ಮೂರ್ತಿಯ ಸುತ್ತ ಕಪ್ಪು ಪ್ಲಾಸ್ಟಿಕ್ ಹೊದಿಕೆ ಹಾಕಿರುವುದು ಪತ್ತೆಯಾಗಿತ್ತು. ಇದೀಗ ಡ್ರೋನ್ ಕ್ಯಾಮೆರಾದಲ್ಲಿ ಕಪ್ಪು ಪ್ಲಾಸ್ಟಿಕ್ ಹೊದಿಕೆಯ ಒಳಗಿನ ಅಸಲಿ ಬಣ್ಣ ಬಯಲಾಗಿದ್ದು, ಪರಶುರಾಮ ಮೂರ್ತಿಯ ಪಾದ ಮತ್ತು ಕಾಲು ಬಿಟ್ಟು ಮೇಲಿನ ಭಾಗ ಮಾಯವಾಗಿರುವುದು ಕಂಡುಬಂದಿದೆ. ಪರಶುರಾಮನ ಮೂರ್ತಿ ನಕಲಿ ಅನ್ನುವ ಆರೋಪ. ಕಾರ್ಕಳದ ಬೈಲೂರಿನಲ್ಲಿ ನಿರ್ಮಿಸಲಾಗಿರುವ ಪರಶುರಾಮನ ಮೂರ್ತಿ ನಕಲಿ ಎನ್ನುವ ಬಗ್ಗೆ ಭಾರಿ ಆರೋಪ ಕೇಳಿಬಂದಿತ್ತು. ಇದೀಗ ಮೂರ್ತಿ ನಾಪತ್ತೆ ಆಗ್ತಲೇ ಹೋರಾಟಗಾರರು ಮೂರ್ತಿ ಕಾಣೆಯಾಗಿದೆ ಅಂತ ಕಾರ್ಕಳ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕೋಟಿಗಟ್ಟಲೆ ಸರ್ಕಾರದ ದುಡ್ಡು, ಕಮಿಷನರ್ ಜನರ ಕಣ್ಣಿಗೆ ಮನೆರಚಿದ್ರ. ಕಾರ್ಕಳ ಶಾಸಕ ನಿರ್ಮಿತಿ ಕೇಂದ್ರ. ಪರಶುರಾಮನ ಕಂಚಿನ ಮೂರ್ತಿಯ ಕಾಲಿನ ಭಾಗ ಮಾತ್ರವಿದ್ದು ದೇಹದ ಉಳಿದ ಭಾಗ ತೆರವು ಮಾಡಲಾಗಿದೆ. ಜಿಲ್ಲಾ ನಿರ್ಮಿತಿ ಕೇಂದ್ರದ ಮೇಲ್ವಿಚಾರಣೆಯಲ್ಲಿ ಸ್ಥಳದಲ್ಲಿ ಕಾಮಗಾರಿ ನಡೀತಾ ಇದೆ. ಆದರೆ ಮೂರ್ತಿ ತೆರವಿನ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಜನರ ದಿಕ್ಕು ತಪ್ಪಿಸಿ ಕಾಮಗಾರಿ ನಡೆಸುವ ಅಗತ್ಯವೇ ಇಲ್ಲ. ಈ ಬಗ್ಗೆ ಎನ್ಐಟಿಗೆ ಹಾಗೂ ಎಂಐಟಿ ತಂತ್ರಜ್ಞರ ತಂಡ ಆಗಮಿಸಿ ಮೂರ್ತಿಯ ಅಡಿಪಾಯ ಪರಿಶೀಲನೆ ನಡೆಸಬೇಕು ಅಂತ ಕಾಂಗ್ರೆಸ್ ಮುಖಂಡ ಉದಯಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಮೂರ್ತಿಯ ಮೇಲಿನ ಭಾಗ ಫೈಬರ್ನಿಂದ ನಿರ್ಮಾಣ ಆಗಿದೆ ಅನ್ನುವ ಆರೋಪ ಕೇಳಿಬಂದಿದ್ದು, ಇದೀಗ ಏಕಾಏಕಿ ಮೂರ್ತಿ ಮಾಯವಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪೊಲೀಸ್ ಠಾಣೆಯಲ್ಲಿ ದೂರು. ಈ ನಡುವೆ ಪೊಲೀಸರ ಬಿಗಿ ಬಂದೋಬಸ್ತ್ ನಡುವೆ ಪರಶುರಾಮ ಮೂರ್ತಿ ಮಾಯವಾಗಿದೆ. ಇದನ್ನು ಹುಡುಕಿಕೊಡುವಂತೆ ಈ ಹಿಂದೆ ಪ್ರತಿಭಟನೆ ನಡೆಸಿದ ಸಮಾನ ಮನಸ್ಕ ಹೋರಾಟಗಾರರ ತಂಡದ ದಿವ್ಯಾ ನಾಯ್ಕ್ ಕಾರ್ಕಳ ನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸ್ಥಳಕ್ಕೆ ಮುನಿಯಾಲು ಭೇಟಿ. ಕಾಂಗ್ರೆಸ್ ಮುಖಂಡ ಮುನಿಯಾಲು ಉದಯಕುಮಾರ್ ಶೆಟ್ಟಿ ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿ, ಈಗಾಗಲೇ ಸ್ಥಾಪಿತವಾದ ವಿಗ್ರಹ ಸಂಪೂರ್ಣ ನಕಲಿ ಎಂಬುದು ಕ್ಷೇತ್ರದ ಜನತೆಗೆ ಮನದಟ್ಟಾಗಿದೆ. ಆದ್ದರಿಂದ ಕೂಡಲೇ ಅಸಲಿ ವಿಗ್ರಹವನ್ನ ಸ್ಥಾಪನೆ ಮಾಡಬೇಕು ಮತ್ತು ಶಾಸಕರು ಕಾರ್ಕಳ ಜನತೆಯ ಬಳಿ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾಮಗಾರಿ ಪ್ರಾರಂಭಗೊಂಡ ದಿನದಿಂದಲೇ ಒಂದಲ್ಲ ಒಂದು ವಿವಾದದ ಮೂಲಕ ಗೊಂದಲ ಸೃಷ್ಟಿಯಾಗ್ತಾ ಇದ್ದು, ಇದೀಗ ಪರಶುರಾಮನ ವಿಗ್ರಹ ಮಾಯವಾಗಿದ್ದು ಪಾದ ಮತ್ತು ಕಾಲು ಮಾತ್ರ ಉಳಿದುಕೊಂಡು ವಿಗ್ರಹದ ಸೊಂಟದ ಮೇಲ್ಭಾಗ ಕಾಣೆಯಾಗಿರುವ ಬಗ್ಗೆ ಗುಲ್ಲೆದ್ದಿದೆ. ಪರಶುರಾಮನ ವಿಗ್ರಹ ಪ್ರತಿಷ್ಠಾಪನೆಗೊಂಡ ಬಳಿಕ ಅವರ ಸಾಚಾತನದ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗಿತ್ತು. ಮೂರ್ತಿ ನೈಜತೆಯನ್ನ ಬಹಿರಂಗಪಡಿಸುವಂತೆ ಸಮಾನ ಮನಸ್ಕರು ಉಪವಾಸ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿತ್ತು. ಅಷ್ಟೇ ಅಲ್ಲದೆ ಕಾಮಗಾರಿಯನ್ನ ಪ್ರಶ್ನಿಸಿ ಅದನ್ನು ಸ್ಥಗಿತಗೊಳಿಸುವಂತೆ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಇದು ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ನ ನಿಜ ಬಣ್ಣ ಬಯಲಾಗಿರುವಂಥದ್ದು. ತಾವು ನೋಡ್ತಾ ಇದ್ರೆ ಯಾವ ರೀತಿ ಇದೆ ಅನ್ನುವಂಥದ್ದು ಬಹಳಷ್ಟು ಬೇಸರ ಆಗುತ್ತೆ. ಬಹಳಷ್ಟು ನಾನು ಆಗಲೇ ಹೇಳಿದಾಗೆ ಅತ್ಯಂತ ಹತಾಶೆ ಆಗುತ್ತೆ ಇದನ್ನು ನೋಡಿದಾಗ. ಯಾಕಂದ್ರೆ ಪರಶುರಾಮನ ಅಂಗಾಂಗಗಳನ್ನ ಯಾವ ರೀತಿ ಕಿತ್ತು ತಿಂತಾ ಇದ್ದಾರೆ ಅನ್ನುವಂಥದ್ದು ಆ ದೃಶ್ಯಾವಳಿ ನೋಡಿದಾಗ ಬಹಳಷ್ಟು ಬೇಸರ ಆಗುವಂಥದ್ದು. ಯಾಕಂದ್ರೆ ಸರಿ ನೆನಪಿದೆ, ಜನವರಿ 27ರಂದು ಉದ್ಘಾಟನೆ ಆಗಿರುವಂತಹ ದಿನ. ಆಗಿನ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಬಂದಿದ್ರು. ಐತಿಹಾಸಿಕ ದಿನ ಅಂತ ಹೇಳಿದ್ರು ಕರಾವಳಿ ಭಾಗಕ್ಕೆ. ಆ ಐತಿಹಾಸಿಕ ದಿನ ಇಡೀ ನಾಡಿನ ಜನತೆಯ ಮುಂದೆ ಕರಾವಳಿಗರನ್ನ ಇವತ್ತು ಬೆತ್ತಲನ್ನಾಗಿಸಿದೆ. ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ನಾವೆಲ್ಲರೂ ಕೂಡ ಹೋಗಿದ್ವಿ, ನೋಡಿದ್ವಿ, ಬಹಳಷ್ಟು ಘೋಷಣೆಗಳನ್ನ ಕೂಗಿದ್ವಿ, ಜೈಕಾರಗಳನ್ನ ಕೂಗಿದ್ವಿ. ಇಂತಹ ನಾಯಕ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು. ಆದರೆ ಏನಾಗಿದೆ ಅನ್ನುವಂತಹ ಪ್ರಶ್ನೆ ಒಂದ್ ಕಡೆ ಆದ್ರೆ, ಅಲ್ಲಿ ಶಂಕನಾದ ಇತ್ತು, ಘೋಷವಾಕ್ಯಗಳಿತ್ತು, ಕುಣಿತ ಭಜನೆಗಳು ಇತ್ತು, ಲಕ್ಷ ಲಕ್ಷ ಜನ ಸೇರಿದ್ರು, ಬಹಳಷ್ಟು ಪ್ರದಕ್ಷಿಣೆಗಳನ್ನ ಹಾಕಿದ್ರು ಪರಶುರಾಮನ ಮೂರ್ತಿಗೆ. ಬಹಳಷ್ಟು ಜನರು ಆಸ್ತಿಕರು ಅಲ್ಲಿಗೆ ಸೇರಿದ್ರು. ಪರಶುರಾಮ ದೇವರು ಅಂತ ಹೇಳಿ ಬಹಳಷ್ಟು ಪ್ರದಕ್ಷಿಣೆಗಳನ್ನ ಹಾಕಿದ್ರು, ಕೈ ಮುಗಿದ್ರು. ಪರಿಪರಿಯಾಗಿ ದೇವರ ಬಳಿ ಯಾವ ರೀತಿ ದೇವಸ್ಥಾನಗಳಲ್ಲಿ ಬೇಡಿಕೊಡ್ತಾರೆ ಅದೇ ರೀತಿ ಬೇಡಿಕೊಂಡ್ರು. ಅಂದ್ರೆ ತಾವುಗಳೇ ಹೇಳ್ಬೋದಪ್ಪ ಅದು ಥೀಮ್ ಪಾರ್ಕ್ ಅನ್ನುವಂಥದ್ದು. ಆದ್ರೆ ನಂಬುವವರಿಗೆ ಕಲ್ಲಿನಲ್ಲೂ ಕೂಡ ಪರಶುರಾಮ ಕಾಣ್ತಾನೆ,
ಹೃದಯದಲ್ಲೂ ಕೂಡ ಪರಶುರಾಮ ಕಾಣ್ತಾನೆ, ಎಲ್ಲೆಲ್ಲೂ ಪರಶುರಾಮ ಕಾಣ್ತಾರೆ, ಗೋಡೆಯ ಚಿತ್ರ ಬಿಡಿಸಿದಲ್ಲೂ ಕೂಡ ಪರಶುರಾಮ ಕಾಣ್ತಾರೆ. ನಾವು ಕೈ ಮುಗಿತೀವಿ. ಆದರೆ ಅದೇ ಪರಶುರಾಮನನ್ನ ಈಗ ತಾವುಗಳು ಕಿತ್ತು ಕಿತ್ತು ತೆಗಿತಾ ಇದ್ದೀರಲ್ವಾ, ಬಹಳಷ್ಟು ಬೇಸರ ಆಗುತ್ತೆ. ಏನು ಮಾಡ್ತಾ ಇದ್ದೀವಿ ಅನ್ನುವಂಥ ಪ್ರಶ್ನೆ. ಅದೇ ರೀತಿ ಕೋಟಿಗಟ್ಟಲೆ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವಂಥ ಥೀಮ್ ಪಾರ್ಕ್, ಕೋಟಿಗಟ್ಟಲೆ ಕಮಿಷನ್ಗಳನ್ನು ಒಳಗೆ ಹಾಕಿದ್ರಿ, ನುಂಗಿ ನೀರು ಕುಡ್ದಿದ್ದೀರಾ. ಕೋಟಿಗಟ್ಟಲೆ ಸರ್ಕಾರದ ದುಡ್ಡನ್ನ ನುಂಗಿ ತೇಲಾಡಿದಿರ ತಾವುಗಳು. ಪ್ರಶ್ನೆ ಬರುತ್ತೆ, ಯಾರಿದ್ದಾರೆ ಅಂತ ಬಂದಾಗ ದೇವರಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಏನೇ ಇರಲಿ, ಈ ಒಂದು ವಿಚಾರ ಏನಿದೆ ಮೊದಲಿಂದಲೂ ಕೂಡ ಇದು ಅಸಲಿಯೋ ನಕಲಿಯೋ ಅನ್ನುವಂಥ ವಿವಾದದ ಕೇಂದ್ರ ಬಿಂದು ಪ್ರಾರಂಭ ಯಾವಾಗದಿಂದ ಆಗಿತ್ತು ಅಂದಿನಿಂದ ಇಂದಿನವರೆಗೂ ಕೂಡ ಪ್ರಾಮಾಣಿಕವಾಗಿರುವಂತಹ ಹೋರಾಟ ಮಾಡ್ತಾ ಇರುವಂತಹ ಸಮಾನ ಮನಸ್ಕರ ತಂಡ, ಆ ತಂಡಕ್ಕೆ ಸಿಕ್ಕಿರುವಂತಹ ಜಯ ನೋಡೋಣ. ಒಂದು ವಿಚಾರಗಳಲ್ಲಿ ರಾಜಕೀಯ ಫ್ಲೇವರ್ಗಳು ಅದೇನೇ ಇರಬಹುದು. ನಾನು ಈ ವಿಚಾರಗಳಲ್ಲಿ ರಾಜಕೀಯ ಮಾಡಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇದು ಆಗಿರುವಂಥದ್ದು ಪ್ರತಿಯೊಬ್ಬ ಜನರಿಗೆ ಆಗಿರುವಂತಹ ಮೋಸ, ಜನರ ನಂಬಿಕೆಗೆ ಆಗಿರುವಂತಹ ದ್ರೋಹ. ಹಾಗಿದ್ದಾಗ ನಾನು ಈ ವಿಚಾರದಲ್ಲಿ ರಾಜಕೀಯ ಮಾತಾಡಲ್ಲ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ, ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ, ಈ ಒಂದು ಹೋರಾಟದಲ್ಲಿ ಪ್ರಾಮಾಣಿಕವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಹೋರಾಟಗಾರ್ತಿ ದಿವ್ಯಾ ನಾಯಕ್ ಅವರಿದ್ದಾರೆ. ಆತ್ಮೀಯವಾದಂತ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ದಿವ್ಯಾ ನಾಯಕ್ ಅವರಿಗೆ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಮೊದಲದಾಗಿ ದಿವ್ಯಾ ನಾಯಕ್ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮೊದಲಿನಿಂದ ಒಂದು ವಿವಾದದ ಕೇಂದ್ರ ಬಿಂದು ಆಗಿತ್ತು ಪರಶುರಾಮ ಥೀಮ್ ಪಾರ್ಕ್. ಇಲ್ಲಿ ಪರಶುರಾಮನ ಮೂರ್ತಿ ಅಸಲಿಯೋ ನಕಲಿಯೋ ಅನ್ನುವಂತಹ ಪ್ರಶ್ನೆಗಳ ನಡುವೆ ಬಹಳಷ್ಟು ಚರ್ಚೆಗಳು ಹುಟ್ಟು ಹಾಕಿತ್ತು. ಆದರೆ ತಾವು ಅಂದಿನಿಂದ ಇಂದಿನವರೆಗೂ ಕೂಡ ಇದು ನಕಲಿ, ಇಲ್ಲಿ ಫೈಬರ್ ಮಿಶ್ರಿತವಾಗಿರುವಂತಹ ಮೂರ್ತಿಗಳನ್ನ ಮಾಡಲಾಗಿದೆ, ಇಲ್ಲಿ ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವುಗಳು ಹೋರಾಟವನ್ನ ಮಾಡ್ತಾ ಇದ್ರಿ. ಎಲ್ಲಿ ತನಕ ಅಂತ ಹೇಳಿದಾಗ ರಾಜಕೀಯ ಯಾವುದೇ ರೀತಿಯ ಫ್ಲೇವರ್ಗಳು ಬರದೆ ಸತ್ಯಾಗ್ರಹಗಳನ್ನು ಕೂಡ ತಾವುಗಳು ಮಾಡಿದ್ರಿ. ಇದೀಗ ನಿಜ ಬಣ್ಣ ಬಯಲಾಗ್ತಾ ಇದ್ರೆ, ನಿಜ ಬಣ್ಣ ಬಯಲಾಗೋದಕ್ಕಿಂತ ಜಾಸ್ತಿಗೆ ಬಹಳಷ್ಟು ಬೇಸರ ಆಗ್ತಾ ಇದೆ. ಪರಶುರಾಮನ ಮೂರ್ತಿಯನ್ನ ಈ ರೀತಿ ಕಿತ್ತು ತಿಂತಾ ಇದ್ದಾರೆ, ಈ ರೀತಿ ಕಿತ್ತು ಕಿತ್ತು ತೆಗಿತಾ ಇದ್ದಾರೆ ಅಂತ ಬಂದಾಗ ಬಹಳಷ್ಟು ಬೇಸರ ಆಗುತ್ತೆ. ಹಾಗಿದ್ದಾಗ ಈ ಒಂದು ಸತ್ಯವನ್ನ ಜಗತ್ತಿಗೆ ತೋರಿಸಿದಿರಿ. ಅಂದ್ರೆ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ದೇವರು ಕಂಡುಬಿಡ್ತಾನೆ ಅನ್ನೋ ನಂಬಿಕೆ ಇದೆ. ಯಾರೇ ಎಷ್ಟು ದಿನ ಮಾಡಿದ್ರು ಎಷ್ಟು ಸುಳ್ಳುಗಳನ್ನ ಜಾಸ್ತಿ ದಿನ ಇಟ್ಕೊಳ್ಳಿಕ್ಕೆ ಆಗಲ್ಲ ಅನ್ನುವಂಥಕ್ಕೆ ಇದು ಕೂಡ ಸೂಕ್ತವಾಗಿರುವಂಥ ನಿದರ್ಶನ. ಹಾಗಿದ್ದಾಗ ಫಸ್ಟ್ ರಿಯಾಕ್ಷನ್ ಮೇಡಮ್, ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಇದೀಗ ಸದ್ಯ ಈ ಪರಿಸ್ಥಿತಿಗೆ ನಾವುಗಳು ಬಂದು ತಲುಪಿದ್ದೀವಿ, ನಮ್ಮ ಕಣ್ಣುಗಳು ಈ ಪರಿಸ್ಥಿತಿಯನ್ನು ನೋಡುವಂತಹ ಹಂತಕ್ಕೆ ನಾವುಗಳು ಬಂದು ತಲುಪಿದ್ದೀವಿ. ಫಸ್ಟ್ ರಿಯಾಕ್ಷನ್ ಮೇಡಮ್. ಸರ್, ಮೊದಲನೇದಾಗಿ ನಾವು ಹೋರಾಟ ಸ್ಟಾರ್ಟ್ ಮಾಡಿದಾಗಿನಿಂದ ಯಾವ್ದು ನಮ್ಮ ಕೈಯಲ್ಲಿ ನಡೀತಾ ಇಲ್ಲ ಅನ್ನೋದು ನಮ್ಗೊಂದು ಗ್ಯಾರಂಟಿ ಇತ್ತು. ನಾವೇನು ಸಮಾನ ಮನಸ್ಕರಿದ್ದೀವಿ. ನಾವ್ ಅವಾಗ್ಲೂ ಪ್ರತಿದಿನನೂ ನಾವು ಅನ್ಕೊಳ್ತಿದ್ದೆ ಪರಶುರಾಮನ್ಗೆ ನೋವಾಗಿದೆ ಅಂತ ಪರಶುರಾಮನಿಗೆ ಗೊತ್ತಿದೆ. ಸೊ ಅವರೇ ನಮ್ಮ ಕೈಯಿಂದ ಇದನ್ನ ಮಾಡ್ತಾ ಇದಾರೆ, ಅವ್ರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಾವ್ ಅನ್ಕೊಂಡಿದೀವಿ. ಸೊ ಅದು ಸತ್ಯ ಮಾಡಿದಾರೆ ಅವರು ಮೊದಲನೇದಾಗಿ. ಈ ವಿಷಯದಲ್ಲಿ ನಮ್ಗೆ ಇದು ಒಂದ್ ಸೈಡ್ ಅಲ್ಲಿ ಗ್ಲಾಸ್ ಫೈಬರ್ ಅಂತ ಇತ್ತು, ನಮ್ಗದು ಡೌಟ್ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಎಲ್ಲಾನು ಇತ್ತು. ಆದ್ರೆ ಅಧಿಕಾರಿಗಳು ಯಾರು ನಮ್ಗೆ ಸಪೋರ್ಟ್ ಮಾಡ್ಲಿಲ್ಲ, ಎಲ್ರು ಎಲ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದ್ರು. ಆದ್ರೆ ಪರಶುರಾಮನಿಗೆ ಇದು ನೈಜತೆ ಗೊತ್ತಾಗ್ಬೇಕಿತ್ತು. ಯಾಕಂದ್ರೆ ಯಾವ ಟೈಮಲ್ಲೂ ತಪ್ಪು ಮಾಡಿದವ್ರನ್ನ ಪರಶುರಾಮ ಬಿಡ್ಲಿಲ್ಲ ಅನ್ನೋದು ಒಂದು ನಂಬಿಕೆ ಇದೆ, ಅದೊಂದು ರೂಢಿ ಇದೆ. ಸೊ ಅದನ್ನ ಇವಾಗ ಮತ್ತೆ ಅವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ ಸರ್. ಓಕೆ. ಜೊತೆಗೆ ಮೇಡಮ್, ಈಗ ಈ ಒಂದು ಮೂರ್ತಿ 15 ಟನ್ ತೂಕದ ಉಕ್ಕು ಕಂಚು ಮಿಶ್ರಿತವಾಗಿರುವಂತಹ ಮೂರ್ತಿ ಅಂತ ಹೇಳ್ತಾ ಇದ್ರು. ಇದೀಗ ಕಾಣ್ತಾ ಇದೆ. ಏನ್ ಹೇಳ್ತೀರಾ ಮೇಡಮ್? ಅಂದ್ರೆ ತಮ್ಗಳ ಗಮನಕ್ಕೆ ಬಂದಿರುವಂತದ್ದು ಯಾವಾಗ? ಅಂದ್ರೆ ಬಹಳಷ್ಟು ಅಲ್ಲಿ ಕಪ್ಪು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಗಳನ್ನ ಹಾಕಿ ಅಲ್ಲಿ ಕೆಲಸಗಳನ್ನ ಮಾಡಲಾಗ್ತಾ ಇತ್ತು. ಏನಿದು ಕೆಲಸ, ಏನಿದು ಕಾಮಗಾರಿ ಅಂತ ಏನ್ ಹೇಳ್ತಾರೆ? ಸರ್, 9ನೇ ತಾರೀಕಿಗೆ ನಾವು ಹೋಗಿದೀವಿ. ಟಾರ್ಪಲ್ ಯಾವಾಗ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಾಗ್ಲೇ ಹೋಗಿದೀವಿ. ಅವಾಗ ಹೋಗಿ ಎಲ್ಲ ಡಿಪಾರ್ಟ್ಮೆಂಟ್ ಅವರಿಗೆ, ಡಿಸಿ ಅವರಿಗೆ, ತಹಶೀಲ್ದಾರ್ ಅವರಿಗೆ ಎಲ್ರಿಗೂ ಕಾಲ್ ಮಾಡಿದೀವಿ. ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿದಾಗ ಅಲ್ಲಿ ಪೊಲೀಸ್ ಸ್ಟೇಷನ್ ಇಂದಾನೇ ಸೆಕ್ಯೂರಿಟಿ ಇದೆ. ಸೊ ಅಲ್ಲಿಗೂ ಕಾಲ್ ಮಾಡಿದೀವಿ. ತಹಶೀಲ್ದಾರ್ ಅವ್ರು ನಮ್ಗೆ ನಿರ್ದೇಶನ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದೀವಿ ಅಂತ ಅವ್ರು ನಮ್ಗೆ ಹೇಳ್ತಾರೆ. ಮತ್ತೆ ತಹಶೀಲ್ದಾರ್ ಅವರು ಸ್ಪಾಟಿಗೆ ಬರ್ತೇನೆ ಅಂತ ಹೇಳ್ತಾರೆ, ಬರುದಿಲ್ಲ ಸರ್. ಮತ್ತೆ ಕಾಲು ರಿಸೀವ್ ಮಾಡೋದಿಲ್ಲ. ನೆಕ್ಸ್ಟ್ ಟಾರ್ಪಲ್ ಹಾಗೆ ಇತ್ತು. ಸೋಮವಾರ ನಮ್ಗೊಂದು ಇನ್ಫಾರ್ಮೇಶನ್ ಬರುತ್ತೆ, ಅಲ್ಲಿ ಕಂಟೈನರ್ ಬಂದಿದೆ, ಮೂರ್ತಿ ತೆಗಿತಾ ಇದಾರೆ ಅಂತ. ಸೊ ನಾವಿಷ್ಟು ರಿಕ್ವೆಸ್ಟ್ ಮಾಡಿದ್ದೇನಂದ್ರೆ ಇರುವ ಮೂರ್ತಿ ಚೆಕ್ ಮಾಡಿ, ಅದು ಚೆಕ್ ಮಾಡಿ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ತೆಗೆದು ಮತ್ತೆ ಹೊಸದು ಕಂಚದ ಮೂರ್ತಿ ಇಡಿ ಅಂತ ನಾವು ಕೇಳಿರೋದು. ಸೊ ಈ ರಾತ್ರಿ ತೆಗಿಲಿಕ್ಕೆ ಪ್ಲಾನ್ ಮಾಡಿದಾರೆ ಅಂತ ಗೊತ್ತಾಗ ನಾನು 11ನೇ ತಾರೀಕಿಗೆ ಒಳಗಡೆ ಹೋಗಿದ್ದೀನಿ. ನನ್ಗೆ ಅಬ್ಜೆಕ್ಷನ್ ಮಾಡ್ತಾರೆ ಪೊಲೀಸ್ ಇಲಾಖೆಯಿಂದ. ಪ್ಲಸ್ ಅಲ್ಲಿ ಯಾರು ಲೇಡಿ ಪೊಲೀಸ್ ಇರಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನೇ ಹೋಗ್ತೀನಿ ಅಲ್ಲಿ ಒಳಗಡೆ. ನಾನು ಒಳಗಡೆ ಹೋದಾಗ ಸರ್ಕಲ್ ಅವರು ಬರ್ತಾರೆ, ಇನ್ಸ್ಪೆಕ್ಟರ್ ಇರ್ತಾರೆ, ಒಂದ್ 10 ಜನ ಪೊಲೀಸ್ ಇರ್ತಾರೆ. ನಾನು ಅಷ್ಟು ರಿಕ್ವೆಸ್ಟ್ ಮಾಡಿದೀನಿ ಸರ್, ಹೇಳಿದೀನಿ ಅಲ್ಲಿ ವೆಹಿಕಲ್ಸ್ ಇದೆ, ಕಂಟೈನರ್ಸ್ ಇದೆ, ನಿರ್ಮಿತಿ ಕೇಂದ್ರದವ್ರದ್ದು ವೆಹಿಕಲ್ಸ್ ಇತ್ತು ಅಲ್ಲಿ. ಆ ವೆಹಿಕಲ್ ಡೀಟೇಲ್ಸ್, ವೆಹಿಕಲ್ ನಂಬರ್ ಎಲ್ಲ ಇದೆ. ಆದ್ರೆ ನಾನು ಹೋಗುವಾಗ ಅಲ್ಲಿ ಯಾರು ಇಲ್ಲ ಅಂತ ವಾದ ಮಾಡಿದ್ರು. ಥೀಮ್ ಪಾರ್ಕ್ ಅಲ್ಲಿ ಯಾರು ಇಲ್ಲ. ಮತ್ತೆ ವೆಹಿಕಲ್ಸ್ ಎಲ್ಲಿಂದ ಬಂತು ಸರ್? ನನಗ್ ಮಾತ್ರ ಅಲ್ಲಿ ಹೋಗ್ಲಿಕ್ಕಿಲ್ಲ. ನಾನು ಆವತ್ತೇ ನೋಡಿದ್ದೇನೆ ಪರಶುರಾಮಂದು ತಲೆ ಅಲ್ಲಿ ಇರ್ಲಿಲ್ಲ.
ಮೂರ್ತಿಯಲ್ಲಿ. ನಾನು ಅಷ್ಟು ಬೇಜಾರಾಗಿದೆ, ಯಾಕಂದ್ರೆ ನಾವು ಅವ್ರನ್ನ ದೇವ್ರ ತರ ನೋಡ್ತಾ ಇದೀವಿ. ಇವರು ಒಂದೊಂದೇ ಪಾರ್ಟ್ ನ ಕಟ್ ಮಾಡಿ ತೆಗಿತಿದ್ದಾರೆ ಸರ್. ವೆಲ್ಡಿಂಗ್ ಮೆಷಿನ್ಸ್, ಕಟ್ಟಿಂಗ್ ಮೆಷಿನ್ಸ್ ಬರುತ್ತಲ್ಲ, ಅದರಿಂದ ಕಟ್ ಮಾಡಿ ತೆಗಿತಿದ್ದಾರೆ. ನಾನು 11ನೇ ತಾರೀಕಿಗೆ ನೋಡಿದ್ದೇನೆ, ತಲೆ ಇರ್ಲಿಲ್ಲ ಪರಶುರಾಮಂದು. ಎಷ್ಟು ಬೇಜಾರಾಗ್ಬೇಕು. ನಾವು ಅಷ್ಟು ನಂಬ್ತೀವಿ ನಮ್ಮ ದೇವ್ರಂತ, ನಮ್ಮ ದೇವ್ರನ್ನ ಆತರ ಕಟ್ ಮಾಡಿ ತೆಗೆಯುವುದು ಅಂತ ಹೇಳಿದ್ರೆ ಅದು ಕಳ್ರ ತರ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವತ್ ನನ್ನನ್ನು ವಶಕ್ಕೆ ಪಡ್ಕೊಂಡ್ರು, ಸ್ಟೇಷನ್ ಕರ್ಕೊಂಡೋಗಿ ನನ್ಗೊಂದು ನೋಟಿಸ್ ಮಾಡ್ತಾರೆ, ನಿಮ್ಮಿಂದ ಕಾಮಗಾರಿಗೆ ತೊಂದರೆ ಆಗ್ತಿದೆ ಅಂತ. ಆಯ್ತು, ನೆಕ್ಸ್ಟ್ ಡೇ DC ಹತ್ರ ಹೋದ್ವಿ. DC ಹತ್ರ ಹೋಗ್ಬಿಟ್ಟು, ನೀವ್ ಈ ತರ ಹೇಳಿದ್ರೆ ನಮ್ಗೆ 1 ತಿಂಗಳಲ್ಲಿ ಚೆಕ್ ಮಾಡಿಸ್ತೀವಿ ಅಂತ, ಬಟ್ ಮಾಡ್ಸಿಲ್ಲ. ಇವಾಗ ಏನ್ ಮೇಡಮ್ ಈ ತರ ಪ್ರಾಸೆಸ್ ಆಗ್ತಾ ಇದೆ, ಅಲ್ಲಿ ಇದನ್ನ ನೋಡ್ಬೇಕಲ್ವಾ ನೀವು ಅಂತ ಹೇಳಿದಾಗ ಅವ್ರು ಅಲ್ಲೂ ಮೌಖಿಕವಾಗಿ ಹೇಳ್ತಾರೆ. ಅವತ್ತು ಉಸ್ತುವಾರಿ ಸಚಿವರು ಬಂದು ಏನ್ ಮಾತಾಡಿದ್ದಾರೆ, ಅದು ನಿಜ ಇದೆ, ನಾವು ಇನ್ಸ್ಪೆಕ್ಷನ್ ಮಾಡಿಸ್ತೀವಿ ಅಂತ ಅವ್ರು ನಮ್ಗೆ ಹೇಳ್ತಾರೆ. ನಾನು ಅವ್ರ ಹತ್ರ ಇದು ಕೊಡಿಸ್ತೀನಿ, ನಿಮ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಿಸ್ತೀನಿ, ಯಾವ್ದೆಲ್ಲ ಮೆಟೀರಿಯಲ್ ಯೂಸ್. ಇಷ್ಟು ನೈಸ್ ಆಗಿ ಸರ್, ನಾವು ಅವ್ರನ್ನ ನಿಜವಾಗ್ಲು, ನಾವು DC ಅಂದ್ರೆ ನಾವು ಒಂದು ಮನುಷ್ಯ ಅಲ್ಲ, DC ಅನ್ನೋ ಒಂದು ಜಿಲ್ಲೆಯಲ್ಲಿ ದೇವ್ರ ಅಂತಾನೆ ಕಾಣ್ತಾರೆ. ಸೊ ಅವ್ರ ಆ ಪೊಸಿಷನ್ ಗೆ ರೆಸ್ಪೆಕ್ಟ್ ಮಾಡ್ಬೇಕಿತ್ತು, ಆದ್ರೆ ಅವ್ರು ಮಾಡ್ಲಿಲ್ಲ. ಇವತ್ತಿಗೂ ಅಧಿಕಾರಿಗಳದ್ದೆಲ್ಲ ವಾದ ಏನಂದ್ರೆ ಅದು ಕಂಚು. ಇವರಿಗೆ ಈ ಮೂರ್ತಿ ಇರುವಾಗ ಯಾಕೆ ಸರ್ ಇದು ಮಾತಾಡಕ್ಕಾಗಿಲ್ಲ? ಮೂರ್ತಿ ಇರುವಾಗ ಯಾಕೆ ಇವರು ಯಾರು ಟೆಸ್ಟ್ ಮಾಡಿಸ್ಲಿಲ್ಲ? ನಮ್ದು ರಿಕ್ವೆಸ್ಟ್ ಇದ್ದಿದ್ದೆ ಟೆಸ್ಟ್, ನಾವೇ ಹೇಳ್ತಾ ಇದೀವಿ ಅದು ಗ್ಲಾಸ್ ಫೈಬರ್ ಇದ್ದಿದೆ, ಅದು ಬೇರೆ ಯಾವ್ದು ಮೆಟೀರಿಯಲ್ ಇದ್ದಿದೆ, ಕಂಚಿದಲ್ಲ. ಪರಶುರಾಮಂಗೆ ಏನ್ ಘನತೆ ಸಿಗ್ಬೇಕು ಅದು ಸಿಗ್ಬೇಕು ಅಂದ್ರೆ ಇವ್ರು ರಾತ್ರಿ ಮೂರ್ತಿ ಕಟ್ ಮಾಡಿ ಅದು ನನ್ಗೆ ಹೋಗದ ಹಾಗೆ ಮುಚ್ಚಳಿಕೆ ಬರೆಸ್ಕೊಂಡು, ನನ್ನ ಹತ್ರ 12ನೇ ತಾರೀಕಿಗೆ 11ನೇ ತಾರೀಕಿಗೆ ಮುಚ್ಚಳಿಕೆ ಬರೆಸ್ಕೊಂಡು 12ನೇ ತಾರೀಕಿಗೆ ನೈಟಿಗೆ ಅಂದ್ರೆ 13 ಬೆಳಿಗ್ಗೆ ನಾನು ಹೋಗಿ ನೋಡುವಾಗ ಅಲ್ಲಿ ಮೂರ್ತಿ ಇಲ್ಲ. 13 ತಾರೀಕಿಗೆ ಮೂರ್ತಿ ಇಲ್ಲ ಅಲ್ಲಿ. 13ನೇ ತಾರೀಕಿಗೆ ಬೆಳಿಗ್ಗೆ ನಾವು 7 ಗಂಟೆಗೆ ಅಲ್ಲಿ ನೋಡಿದೀವಿ ಸರ್, ಮೂರ್ತಿ ಇಲ್ಲ. ಅಂದ್ರೆ ನಮ್ಗೆ ರೋಡ್ಗೆ ಅದು ಟಾರ್ಪಲ್ ಕಟ್ಟಿದ್ರು ಕೂಡ ಬಿಲ್ಲು ಮತ್ತೆ ಇದು ಕೊಡಲಿ ಏನಿದೆ ಅದು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಬಟ್ ಅದು ಯಾವ್ದು ಕಾಣಿಸ್ತಿಲ್ಲ 13ಕ್ಕೆ ಬೆಳಿಗ್ಗೆ. ನಮ್ಗೆ ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ. ಪೊಲೀಸ್ ಪ್ರೊಟೆಕ್ಷನ್ ಇಂದ ಹೋಗಿದೆ ಸರ್ ಇದು. ನಾನು ಕಂಪ್ಲೇಂಟ್ ಕೊಡಕ್ಕೆ ಕಾರಣ ಇದೆ, ಪೊಲೀಸ್ ಪ್ರೊಟೆಕ್ಷನ್ ಇಂದಾನೇ ಮೂರ್ತಿ ಹೋಗಿದೆ ಅಲ್ಲಿಂದ. ಸೊ ಇವಾಗ ಕಳ್ಳರು ಇದರಲ್ಲಿ ಪೊಲೀಸರು ಇದ್ದಾರೆ, ಅವರು ಇದಕ್ಕೆ ಅಕ್ಯೂಸ್ಡ್ ಆಗ್ತಾರೆ. ನಾವಲ್ಲಿ ಮೇಲೆ ಹೋದ್ರೆ ಅಕ್ಯೂಸ್ಡ್ ಅಂತ ಹೇಳ್ತಾರೆ, ನ್ಯಾಯಪರವಾಗಿ ಯಾರು ಹೋರಾಡ್ತಾ ಇದೀವಿ, ನಾವೇ ಅಕ್ಯೂಸ್ಡ್ ಅಂತ ಆಗ್ತೀವಿ. ಅಲ್ಲಿ ಯಾರು ಒಳಗಡೆ ಕಳ್ಳರ ತರ. ಈಗ ಮೂರ್ತಿ ಅದು ಕ್ಲಿಯರ್ ಇದ್ದಿದ್ರೆ ಎಲ್ರ ಮುಂದೆ ಕಟ್ ಮಾಡಿ ತೆಗಿಬಹುದಿತ್ತಲ್ವಾ? ಕಟ್ಟಲ್ಲ, ಎಲ್ರ ಮುಂದೆ ಅದ ತೆಗಿರಿ, ಅದಕ್ಕೊಂದು ಮರ್ಯಾದೆ ಇದೆ. ನೀವು ಇಡ್ಬೇಕಾದ್ರೆ ಶಂಖಘೋಷ ಮಾಡಿದೀರಾ, 1,000 ಜನರನ್ನ ಕರೆದು ಭಜನೆಗಳನ್ನ ಮಾಡಿದ್ದೀರಾ, ಎಲ್ಲ ಸ್ವಾಮೀಜಿಗಳು ಬಂದು ಅದಕ್ಕೆ ಪುಷ್ಪಾರ್ಚನೆ ಎಲ್ಲ ಮಾಡಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ಬಿಟ್ಟು ಉಳಿದಿದ್ ಎಲ್ಲಾ ಹಿಂದೂ ಧರ್ಮದ ಕಾರ್ಯಗಳಾಗಿವೆ. ಇವಾಗ ನಿಮ್ಗೆ ತೆಗಿಬೇಕಂದ್ರೆ ಕಟ್ ಮಾಡಿ ತೆಗಿತೀರಾ ಸರ್? ಯಾವುದೋ ಒಂದು ಮರದ ಗೆಲ್ ಕಡ್ದಂಗೆಲ್ಲ ಕಟ್ ಮಾಡಿ ತೆಗಿತಾರ ಅಂದ್ರೆ ಒಂದು ದೇವ್ರಿಗೆ ಇವ್ರು ಇದೇನ ಕೊಡೋದು? ಇವಾಗ ಇನ್ನೊಂದು ನಾನು ಕೇಳೋದು, ಅಲ್ಲಿ ಪರಶುರಾಮಂದ್ 2 ಕಾಲ್ ಹಾಗೆ ಬಿಟ್ಟಿದಾರಲ್ವಾ, ಇಷ್ಟು ಮಳೆ ಬರ್ತಾ ಇದೆ ಮೊನ್ನೆಯಿಂದ, ಅದು ನೀರು ಹೋಗಿ ನಿಲ್ತಾ ಇದೆ ಅದ್ರ ಒಳಗೆ. ಅದಕ್ಕೊಂದು ಏನು ಸೇಫ್ಟಿ ಆಗ್ಲಿ ಏನು ಇಲ್ಲ, ಟಾರ್ಪಲ್ ಹಾಕಿ ಕಾಲ್ ಹಾಕಿ ಬಿಟ್ಟಿದ್ದಾರೆ. ಅದೇನ್ ಸರ್ ವಾಟರ್ ಇದ್ದು ಡ್ರಮ್ ಅಲ್ಲಿ ಇಟ್ಟಿರೋ ಟ್ಯಾಂಕ್, ಅದ್ರೊಳಗೆ ನೀರ್ ಶೇಖರಣೆ ಆಗ್ತಾ ಇದೆ. ಇವ್ರಿಗೆ ಪರಶುರಾಮನ್ಗೆ ಇದೇ ನಾವು ಕೊಡ್ತಾ ಇರೋದು ಮರ್ಯಾದೆ, ಇವ್ರು ಹಿಂದುತ್ವ ಅದು ಇದು ಅಂತ ಹೇಳಿ. ಫಸ್ಟ್ DC ಏನ್ ಮಾಡಿದ್ರು, ಅವಾಗಿನ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ಗೆ, ಇವಾಗ ಶಾಸಕರೇನಿದ್ದಾರೆ ಅವ್ರಿಗೆ ಆ ಫೇಕ್ ಮೂರ್ತಿ ಇಡ್ಲಿಕ್ಕೆ ಸಪೋರ್ಟ್ ಮಾಡಿದ್ರು. ಇವಾಗಿನ DC ಅವರೇನಿದ್ದಾರೆ ಅದೇ ಮೂರ್ತಿಯನ್ನ, ಫೇಕ್ ಮೂರ್ತಿಯನ್ನ ಕಟ್ ಮಾಡಿ ತೆಗಿಸ್ಲಿಕ್ಕೆ, ಇವರನ್ನ ಬಚಾವ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾಡಳಿತನೂ ಇದೆ, ಸರ್ಕಾರನೂ ಇದೆ, ಶಾಸಕರು ಇದ್ದಾರೆ, ಎಲ್ಲರೂ ಇದ್ದಾರೆ ಸರ್ ಇದರಲ್ಲಿ. ಹಾರಿಬಲ್. ನಮ್ಮ ಸಮಾಜದ ವ್ಯವಸ್ಥೆಯನ್ನ ತಾವು ನಮ್ಮ ಸಮಾಜದ ಮುಂದೆ ಇಡ್ತಾ ಇದ್ದೀರಾ, ನಮ್ಮ ಜನತೆಯ ಮುಂದೆ ಇಡ್ತಾ ಇದ್ದೀರಾ. ನಾನು ಅಭಿನಂದನೆಗಳನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೇಡಮ್. ಅಂದ್ರೆ ತಾವು ತೆಗೆದುಕೊಂಡಿರುವಂತಹ ಡೇರಿಂಗ್ ಆಗಿರುವಂತಹ ಸ್ಟೆಪ್ ಏನಿದೆ ನೋಡಿ, ಅದಕ್ಕೆ ಒಂದ್ಸಲ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಮುಚ್ಚಳಿಕೆನ ಇಲ್ಲಿ ಯಾರು ಬರ್ಸ್ಕೊಟ್ರು ತಮ್ಗೆ? ಜನರಿಗೆ ಗೊತ್ತಾಗ್ಬೇಕು ಒಂದ್ಸಲ. ಮುಚ್ಚಳಿಕೆಯನ್ನ ಬರ್ಸ್ಕೊಟ್ರು, ಏನಂತ ಬರ್ಸ್ಕೊಟ್ರು ಹೇಳಿ? ಸರ್ ಕಾರ್ಕಳ ಠಾಣೆಯಿಂದ ಸರ್ ನನ್ಗೆ ಅದ್ರಲ್ಲಿ ಏನ್ ಕೊಡ್ತಾರೆ ಅಂದ್ರೆ, ಈ ತರ ನೀವು ಅಲ್ಲಿ ಆಲ್ರೆಡಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು ಮುಂಚೆ ಸರ್, ಆಗಸ್ಟ್ 26ಕ್ಕೆ. ಅದರ ನಂತರ ನೀವು ಎಲ್ಲ ಕಡೆ ಅಂದ್ರೆ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ರ. ಆದ್ರೆ ನಿಮ್ಮಿಂದ ಇವಾಗ ಅಲ್ಲಿ ತಹಶೀಲ್ದಾರ್ ಅವ್ರು ಏನ್ ಹೇಳಿದಾರೆ, ಅಲ್ಲಿ ನಿರ್ಮಿತಿಯಿಂದ ಕಾಮಗಾರಿ ನಡೀತಾ ಇದೆ, ನಾವು ಅದಕ್ಕೆ ಪ್ರೊಟೆಕ್ಷನ್ ಕೊಡ್ಬೇಕಂತ ಹೇಳ್ತಾರೆ. ಬಟ್ ಎಲ್ರಿಗೂ ಭಯ ಇರೋದು, ನಿಮ್ಮಿಂದ ಅಲ್ಲಿ ನಡೆಯುತ್ತಿರುವ ಕಾಮಗಾರಿಗೆ ಅಡ್ಡಿಪಡಿಸ್ತೀರಾ ಅನ್ನೋ ಭಯ ಇದೆ. ಅದಕ್ಕಾಗಿ ನೀವು ಹಾಗೆ ನಿಮಗೆ ಸಂಬಂಧಪಟ್ಟವರು ಅಂದ್ರೆ ನಾನು ಮತ್ತು ನನ್ನ ಜೊತೆಗಿರುವ ಸಮಾನ ಮನಸ್ಕರು, ಸೊ ಅಲ್ಲಿ ಯಾರು ಹೋಗ್ಲಿಕ್ಕಿಲ್ಲ. ಸಪೋಸ್ ನೀವು ಹೋದ್ರೆ ಮುಂದೆ, ಅದಕ್ಕೆ ಇವತ್ತು ಹೋಗಿದ್ದ ದಿನ 11ನೇ ತಾರೀಕಿಗೆ ಹೋಗಿದ್ದನ್ನು ಸೇರಿಸಿ ನಾವು FIR ಹಾಕ್ತೀವಿ ಅಂತ ಒತ್ತಡ ಮಾಡ್ತಾರೆ ಸರ್. FIR ಹಾಕ್ತಾರೆ ಅಂತ ಹೇಳಿ ಒತ್ತಡವನ್ನ ಹಾಕ್ತಾರೆ. ಇದು ಮುಚ್ಚಳಿಕೆ FIR ಹಾಕ್ತೀನಿ ಅಂತ ಹೇಳ್ತಾರೆ. ಪ್ಲಸ್ ಅಲ್ಲಿ ಲೇಡಿ ಪೊಲೀಸ್ ಇರ್ಲಿ, ಅವ್ರದ್ದು ತಪ್ಪಿದೆ ಅಲ್ವಾ, ಅಲ್ಲಿ ಕಳ್ತನ ಆಗಿರೋದು ಅವ್ರಿಗೂ ಗೊತ್ತಿದೆ. ಈ ಕೇಸ್ ಹೈಪ್ ಆಗ್ಬಾರ್ದು ಅನ್ನೋದಕ್ಕೆ ಅವತ್ತು ಅದನ್ನ ತಪ್ಪಿಸಿ ನನ್ನನ್ನು ವಶಕ್ಕೆ ಪಡ್ಕೊಳ್ತಾರೆ. ಅಲ್ಲಿಂದನೇ ನನ್ನನ್ನು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ನನ್ಗೆ ಯಾರ ಹತ್ರನು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ಸ್ಟೇಷನ್ಗೆ ಸೀದಾ ಕರ್ಕೊಂಡು ಹೋಗ್ತಾರೆ ಅವ್ರದೇ ವೆಹಿಕಲ್ ಅಲ್ಲಿ, ನನ್ಗೆ ಅಲ್ಲಿ ಕೂರಿಸ್ಬಿಟ್ಟು ನೋಟಿಸ್ ಮಾಡ್ತಾರೆ. ಪ್ಲಸ್ ನನ್ ಜೊತೆ ಇದ್ದ ಯಾರು ಸಮಾನ ಮನಸ್ಕರಿದೀವಿ ಅಲ್ಲಿ ಯಾರು ಹೋಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ಗೆ ನೋಟಿಸ್ ಆಗುತ್ತೆ ಸರ್. ಮರುದಿನ ಬೆಳಿಗ್ಗೆ ಅಲ್ಲಿ ಮೂರ್ತಿ ಇರಲ್ಲ. ಕರೆಕ್ಟ್.
ಇದು ಪ್ರಾಮಾಣಿಕವಾಗಿ ಪರಶುರಾಮನ ಮೂರ್ತಿಗೋಸ್ಕರ ಹೋರಾಟ ಮಾಡಿದಂತಹ ನಮ್ಮ ಸಮಾಜದ ಹೆಣ್ಮಗಳಿಗೆ ಆಗಿರುವಂತಹ ಒಂದು ಅನ್ಯಾಯ ಅಂತ ನಾನು ಹೇಳಲ್ಲ. ನಾವುಗಳು ನೋಡಿದ್ದೇವೆ ಅಲ್ವಾ ಯಾವ ರೀತಿ ಅಂತ. ತಾವುಗಳೇ ತೀರ್ಮಾನ ಮಾಡ್ಕೊಳ್ಳಿ, ಏನಿದು ಅನ್ಯಾಯವೋ ಅಥವಾ ದೌರ್ಜನ್ಯವೋ ಏನಾಗ್ತಾ ಇದೆ ಅನ್ನೋದು ನಮ್ಮ ಸಮಾಜದಲ್ಲಿ. ಯಾಕಂದ್ರೆ ನೇರವಾಗಿ ನಾನು ಹೇಳ್ತೇನೆ, ಈ ಸಂದರ್ಭಗಳಲ್ಲಿ ಆ ಭಾಗದಲ್ಲಿ ಉಸ್ತುವಾರಿ ಸಚಿವರು ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ದಾರೆ. ಜೊತೆಗೆ ಆ ಭಾಗದಲ್ಲಿ ಒಂದು ವಿಚಾರ, ಆ ಹಿಂದೆ ಇದ್ದಂತಹ DC ಪರವಾಗಿಲ್ಲ, ಏನೋ ಒಂದ್ ಕಡೆ ಅವರ ಸರ್ಕಾರ ಇತ್ತು, ಏನೋ ಆಗ್ತಾ ಇತ್ತು ಅಂತ ಬಂದಾಗ ಈಗ ಸರ್ಕಾರ ಬದಲಾವಣೆ ಆಗಿದೆಯಲ್ಲ, ಮತ್ತೊಬ್ರು DC ಇದ್ದಾರೆ. ಆ DC ಆದ್ರೂ ನ್ಯಾಯದ ಪರವಾಗಿ ಪ್ರಾಮಾಣಿಕವಾಗಿ ಹೋಗ್ಬೇಕಾಗಿತ್ತು. ಅವರುಗಳು ಕೂಡ ಮಾಡ್ತಾ ಇರುವಂತದ್ದು ಈ ಒಂದು ವಿಚಾರವನ್ನ. ಇದನ್ನ ನಾನು ನೇರವಾಗಿ ಉಸ್ತುವಾರಿ ಸಚಿವರಿಗೆ ತಿಳಿಸ್ಬೇಕು ಅಂತ ಇದ್ದೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್, ತಮ್ಮ ಮೇಲೆ ಬಹಳಷ್ಟು ನಂಬಿಕೆ ಇದೆ, ಅಪಾರವಾಗಿರುವಂತಹ ಗೌರವ ವಿಶ್ವಾಸ ಇದೆ. ಯಾಕಂದ್ರೆ ದಿಟ್ಟ ಮಹಿಳೆ, ತಾವುಗಳು ಕೂಡ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನ ಪ್ರಾಮಾಣಿಕವಾಗಿ ಮಾಡಿದ್ದೀರಿ. ಆ ರೀತಿ ಇದ್ದಾಗ ಈ ಒಂದು ವಿಚಾರವನ್ನ ತಾವು ಯಾವತ್ತು ವಿಚಾರಗಳಲ್ಲಿ ಯಾಕೆ ಈ ಒಂದು ವಿಚಾರವನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಂಪಾರ್ಟೆನ್ಸ್ ಗಳನ್ನ ತೆಗೆದುಕೊಂಡು ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಬಹಳ ವಿಪರ್ಯಾಸದ ಸಂಗತಿ. ಯಾಕಂದ್ರೆ ದೊಡ್ಡ ವಿಚಾರ ಇದು. ಯಾಕಂದ್ರೆ ಕರಾವಳಿ ಭಾಗದ ಪರಶುರಾಮ ಆರಾಧ್ಯ ದೇವರು, ಅವರನ್ನ ಈ ರೀತಿಯಲ್ಲಿ ಅಪಚಾರ ಮಾಡ್ತಾರೆ ಅಂತ ಬಂದಾಗ ಬಹಳಷ್ಟು ನಮ್ಗಳಿಗೆ ಹಿಂಸೆ ಆಗುತ್ತೆ, ಬಹಳಷ್ಟು ಹಿಂಸೆ ಆಗುತ್ತೆ. ಅದರಲ್ಲೂ ಕೂಡ ಅದಕ್ಕೋಸ್ಕರ ಹೋರಾಟ ಮಾಡಿದಂತಹ ದಿವ್ಯಾ ನಾಯಕ್ ಅವರಿಗೆ ಈ ರೀತಿಯ ಮುಚ್ಚಳಿಕೆನ ಬರೆಸ್ಕೊಳ್ಬೇಕು ಅಥವಾ ಈ ರೀತಿಯ ಪೊಲೀಸ್ ಕಡೆಯಿಂದ ದೌರ್ಜನ್ಯಗಳು ಆಗ್ತಾ ಇದೆ ಅಂತ ಬಂದಾಗ ನೋ ಡೌಟ್. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ವಿಚಾರದ ಬಗ್ಗೆ ಕೇಳುವಂತಹ ಹಕ್ಕಿದೆ, ಅದನ್ನ ಪ್ರಶ್ನೆ ಮಾಡುವಂತಹ ಹಕ್ಕಿದೆ. ಈ ರೀತಿ ಯಾರೋ ತಮ್ಗಳಿಂದ ಈ ನಿರ್ಮಿತಿ ಕೇಂದ್ರದ ವ್ಯವಸ್ಥೆಗಳನ್ನು ನಾವು ಕೇಳಬೇಕಾಗುತ್ತೆ. ಯಾಕಂದ್ರೆ ಕೋಟಿಗಟ್ಟಲೆ ದುಡ್ಡು ಸರ್ಕಾರದಿಂದ ಬಂದಿದೆ, ಏನ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನು ನಾನು ನೇರವಾಗಿ ಕೇಳಬೇಕಾಗುತ್ತೆ. ನಿರ್ಮಿತಿ ಕೇಂದ್ರದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾನು ಇನ್ನು ಮುಂದಕ್ಕೆ ಮಾತಾಡಬೇಕು. ಬಿಫೋರ್ ದಟ್ ಒಂದ್ಸಲ ಜನರ ಮುಂದೆ ಮತ್ತೊಮ್ಮೆ ಕಾರ್ಯಕ್ರಮವನ್ನ ಈಗ ನಡುವಿನಿಂದ ನೋಡ್ತಾ ಇರುವಂತಹ ಬಹಳಷ್ಟು ವೀಕ್ಷಕರಿಗೆ ಆ ಒಂದು ವಿಜುವಲ್ಸ್ ಗಳನ್ನ ಪ್ಲೇ ಮಾಡಿ. ನಮ್ಮ ಪರಶುರಾಮ, ತುಳುನಾಡಿನ ಪರಶುರಾಮ, ನಾವೆಲ್ಲರೂ ಕೂಡ ಅಂದು ಘೋಷವಾಕ್ಯವನ್ನ ಹಾಕಿದಂತಹ, ಶಂಖನಾದವನ್ನ, ಕುಣಿತ ಭಜನೆಯನ್ನ, ಲಕ್ಷ ಜನ ಸೇರಿ ಪ್ರದಕ್ಷಿಣೆಯನ್ನ ಹಾಕಿದಂತಹ ಪರಶುರಾಮ ಹೇಗಿದ್ದಾನೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ ತಾವೆಲ್ಲರೂ ಕೂಡ. ಇದು ಪರಶುರಾಮನ ಮೂರ್ತಿಯ ಪಾದ ಮತ್ತು ಕಾಲು ಬಿಟ್ಟು ಮೇಲಿನ ಭಾಗ ಎಲ್ಲವೂ ಕೂಡ ಮಾಯ ಆಗಿದೆ. ಪರಶುರಾಮನ ತಲೆಯೂ ಇಲ್ಲ, ಪರಶುರಾಮನ ಕೈಯೂ ಇಲ್ಲ, ಕೊಡಲೆಯೂ ಇಲ್ಲ, ಯಾವುದೂ ಇಲ್ಲ. ಕಿತ್ತು ತಿಂದಿದ್ದಾರೆ. ಹೇಗೆ ಸರ್ಕಾರದ ಕಮಿಷನ್ ದುಡ್ಡನ್ನ ಕಿತ್ತು ತಿಂತಾರೆ ನೋಡಿ ಭ್ರಷ್ಟಾಸುರರು, ಅದೇ ರೀತಿ ಕಿತ್ತು ತಿಂದು ತೇಗಿದ್ದಾರೆ. ಇದೆಲ್ಲವೂ ಕೂಡ ಗೊತ್ತಿದ್ದು ಕೂಡ ನಾವುಗಳು ಏನ್ ಮಾಡ್ತಾ ಇದೀವಿ ಅನ್ನೋಂಥ ಪ್ರಶ್ನೆ, ಅದನ್ನ ಪ್ರಶ್ನೆ ಮಾಡಿದಂತಹ ಮಹಿಳೆ ದಿವ್ಯಾ ನಾಯಕ್ ಅವರು, ಅವರ ಒಂದು ತಂಡ, ಅವರಿಗೆ ಯಾವ ರೀತಿ ಸರ್ಕಾರದಿಂದ ನಮ್ಮ ಪೊಲೀಸ್ ಇಲಾಖೆಯಿಂದ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ತಾವು ಗಮನಿಸಿದ್ದೀರಿ. ಇದನ್ನೆಲ್ಲ ಗಮನಿಸಬೇಕು ಜನ, ಒಂದ್ಸಲ ಗಮನಿಸಿ. ಇದೆಲ್ಲವೂ ಕೂಡ ಪರಶುರಾಮನ ಮೂರ್ತಿ ಯಾವ ರೀತಿ ಇದೆ ಒಳಗಡೆ ನೋಡಿ, ಎಲ್ಲವೂ ಕೂಡ ಹಾಕಿದ್ದಾರೆ. ಪರಶುರಾಮನ ಸೃಷ್ಟಿ ಎನ್ನುತ್ತಿದ್ದವರೇ ನಕಲಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಜೊತೆಗೆ ಅವರ ಬಣ್ಣ ಬಯಲಾಗ್ತಾ ಇದ್ದಾಗೆ ಕಳ್ಳರ ರೀತಿಯಲ್ಲಿ ಕಪ್ಪು ಟರ್ಪಲ್ಗಳನ್ನ ಹಾಕಿ, ಕಪ್ಪು ಬಣ್ಣದ ಟರ್ಪಲ್ಗಳನ್ನ ಹಾಕಿ ಅಲ್ಲಿ ಪ್ರತಿಮೆಯನ್ನ ಸ್ಥಳಾಂತರಿಸಿದ್ದಾರೆ, ಅಂದ್ರೆ ಸರಿ ಮಾಡ್ತಾರಂತೆ. ಅಂದ್ರೆ ಅವರು ಹೇಳಿರುವಂತದ್ದು 33 ಅಡಿ ಎತ್ತರ, 15 ಟನ್ ಭಾರವಿರುವಂತಹ ಈ ಒಂದು ಪರಶುರಾಮನ ಮೂರ್ತಿ ಏನಿದೆ, ಕಂಚು ಮತ್ತು ಉಕ್ಕನ್ನ ಬಳಸಿ ಮಾಡಲಾಗಿದೆ ಅನ್ನುವಂಥದ್ದು ಹೇಳಿದ್ರು. ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಕೃಷ್ಣನಾಯಕ ಅವರು ಈ ಮೂರ್ತಿಯನ್ನು ನಿರ್ಮಿಸಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಬೆಟ್ಟದ ಮೇಲಿದೆ, ಯಾವುದೇ ಗುಡುಗು ಬರಲಿ, ಮಿಂಚು ಬರಲಿ, ಸಿಡಿಲು ಬರಲಿ, ಮಳೆ ಬರಲಿ, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಅನ್ನುವಂಥ ಹಬ್ಬಗಳನ್ನು ಕೂಡ ಬಿಟ್ಟಿದ್ರು. ಏನ್ರಿ ಈ ಮಳೆಗೆ ಈ ರೀತಿ ಮೂರ್ತಿಯನ್ನ ಎತ್ತಕೊಂಡು ಹೋಗಿದ್ದೀರಾ ತಾವುಗಳು, ಈ ರೀತಿ ಮೂರ್ತಿಯನ್ನ ಕೊಳ್ಳೆ ಹೊಡೆದಿದ್ದೀರಾ ತಾವುಗಳು, ಯಾವ ಮುಖ ಇಟ್ಕೊಂಡು ತಾವುಗಳು ಜನರ ಮುಂದೆ ಆ ಭಾಷಣವನ್ನ ಮಾಡಿದ್ರಿ ಅನ್ನುವಂಥದ್ದು ನಿಜಗಳು ಅಸಹ್ಯ ಆಗುತ್ತೆ. ಇದು ಸದ್ಯದ ಪರಿಸ್ಥಿತಿ. ಎಸ್, ಜೊತೆಗೆ ಇನ್ನು ಮುಂದಕ್ಕೆ ನಾನು ಜನರ ಕರೆಗಳನ್ನು ಕೂಡ ಈ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು. ಜೊತೆಗೆ ಜನರು ಕೂಡ ಕರೆಯನ್ನ ಮಾಡ್ತಾ ಇದ್ದಾರೆ, ಅವರ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ಬೇಕು. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನನ್ನ ಹೆಸರು ಯೋಗೀಶ್ ಇನ್ನ ಅಂತ, ನಾನು ಕಾರ್ಕಳ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾತಾಡ್ತಿದ್ದೇನೆ. ಕಾರ್ಕಳ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾ? ಹೌದು. ಓಕೆ, ಯೋಗೀಶ್ ಅವರು ನಮಸ್ತೆ ಯೋಗೀಶ್ ಅವರೇ, ಮಾತಾಡಿ ಸರ್. ಇದು ಕಳೆದ ಚುನಾವಣೆಯಲ್ಲಿ ಒಂದು ಪರಶುರಾಮ ಥೀಮ್ ಪಾರ್ಕ್ ಕಾರ್ಕಳಕ್ಕೆ ಆಗ್ಬೇಕು ಅನ್ನೋಂತ ಒಂದು ಯೋಚನೆಯನ್ನ ಮಾಡಿಕೊಂಡ ನಮ್ಮ ಶಾಸಕರು ಇದನ್ನ ಅವರು ಎಲ್ಲಿ ಎಡವುತ್ತಾರೆ ಅಂತ ಹೇಳಿದ್ರೆ, ಅದು ಗೋಮಾಳದ ಜಾಗವನ್ನ ಬಳಸ್ಕೊಂಡು ಈ ಥೀಮ್ ಪಾರ್ಕಿಗೆ ಉಪಯೋಗಿಸುವ ಒಂದು ಹುನ್ನಾರವನ್ನ ಮಾಡ್ತಾರೆ. ಆಗ
ಅದು ಹೊರಗೆ ಬರುದಿಲ್ಲ. ಯಾಕಂತ ಹೇಳಿದ್ರೆ ಅವರ ಆಡಳಿತ ಇತ್ತು, ಆಮೇಲೆ ಆಡಳಿತ ಇರುವಂತಹ ಪಂಚಾಯತ್ಗಳು ಕೂಡ ಅವರದ್ದೇ ಅವರದ್ದೇ ಪಕ್ಷದ ಆಡಳಿತದಲ್ಲಿತ್ತು. ಆದ್ರೆ ಈ ಸರ್ಕಾರ ಬದಲಾದ ಸಂದರ್ಭದಲ್ಲಿ ನಮ್ಮ ಪುರಸಭಾ ನಾಯಕರು ಸುಬೋಧರಾವ್ ಅವರು ಒಂದು RTI ಅರ್ಜಿ ಹಾಕಿದಾಗ ಈ ಪರಶುರಾಮ ಥೀಮ್ ಪಾರ್ಕ್ ಅನ್ನುವಂತ ಎಲ್ಲಿ ಇವ್ರು ಮಾಡಿದ್ದಾರೆ ಆ ಸಂಪೂರ್ಣ ಅದು ಗೋಮಾಳ ಜಾಗ ಅನ್ನುವಂಥದ್ದು ಅದರಲ್ಲಿ ಎಲ್ಲ ಪ್ರಾಜೆಕ್ಟ್ ಆದ್ಮೇಲೆ ನಮ್ಗೆ ಬೆಳಕಿಗೆ ಬರ್ತದೆ. ಆಮೇಲೆ ಇದರ ಬಗ್ಗೆ ಈಗ ದಿವ್ಯಾ ನಾಯಕ್ ಅಲ್ಲಿ ಅದರ ಬಗ್ಗೆ ಉಪವಾಸ ಸತ್ಯಾಗ್ರಹಗಳೆಲ್ಲ ಕೂರ್ತಾರೆ. ಆಮೇಲೆ ಇದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಆಕ್ರೋಶ ಹೊರಬರ್ತದೆ. ಮುಂದೆ ನಮ್ಮ ನಾಯಕರೆಲ್ಲ ಸೇರ್ಕೊಂಡು ಸ್ವಲ್ಪ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇದರ ಗಮನಕ್ಕೆ ತಂದಾಗ ಆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸ್ಥಳಕ್ಕೆ ಭೇಟಿ ನೀಡುವವರೆಗೂ ಕೂಡ ಅದು ಪ್ರತಿಮೆ ನಮ್ಗೆ ಜನರಿಗೆ ಆ ಪ್ರತಿಮೆಯಲ್ಲೇ ಇವರು ಮೋಸ ಮಾಡಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬಂದೇ ಇರಲಿಲ್ಲ. ಯಾವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಭೇಟಿಗೆ ಬರ್ತಾರೆ ಆಗ ಅಧಿಕಾರಿಗಳು ಅವರ ಮುಂದೆ ತಬ್ಬಿಬ್ಬಾಗಿ ಈ ಒಂದೊಂದೇ ಇವರು ಮಾಡಿರುವ ಕರ್ಮಕಾಂಡಗಳನ್ನು ಬಾಯಿ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್, ಈಗ ಆಮೇಲೆ ಯು ಆರ್ ದ ರೈಟ್ ಪರ್ಸನ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯಾಕಂದ್ರೆ ತಾವೇ ಕರೆ ಮಾಡಿದ್ದೀರಾ. ಕಾಂಗ್ರೆಸ್ ಕಾರ್ಕಳ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಲ್ವಾ ತಾವು ಸರ್? ಹೌದು. ಓಕೆ, ಎಸ್ ಸರ್. ನಾನು ನಿಮ್ಮಲ್ಲಿ ಕೇಳುವಂತದ್ದು ಸರ್, ಈಗ ನೋಡಿ ದಿವ್ಯಾ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಗಳೆಲ್ಲ ಅವರ ತಂಡ ಜೊತೆಗೆ ತಾವುಗಳು ಕೂಡ ಸುಭದ್ರಾವ್ ಅವರು ಸೇರಿ ಬಹಳಷ್ಟು ಜನರು ಕಾಂಗ್ರೆಸ್ ಮುಖಂಡರು ಕೂಡ ತಾವುಗಳು ಇದು ನಕಲಿ ಆಗಿರೋದು ಪ್ರತಿಮೆ ಅಂತ ಹೇಳ್ತಾ ಇದ್ದೀರಿ. ನನ್ನ ಇಲ್ಲಿ ಪ್ರಶ್ನೆ ಸರ್, ನೋಡಿ ಪ್ರಥಮವಾಗಿ ಬೇರೆ ಗವರ್ಮೆಂಟ್ ಇತ್ತು, ಆ ಸಂದರ್ಭ ಮಂತ್ರಿಗಳಾಗಿದ್ರು ಆ ಭಾಗದ ಶಾಸಕರು, ಈಗ ಶಾಸಕರಾಗಿದ್ದಾರೆ. ಇಲ್ಲಿ ನೋಡಿ ಈ ಮೂರ್ತಿಯನ್ನ ಈ ರೀತಿ ರಾತ್ರೋರಾತ್ರಿ ಎತ್ತಂಗಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಬಂದಾಗ ಆಸ್ ಎ ಕಾಂಗ್ರೆಸ್, ಆಸ್ ಎ ರೂಲಿಂಗ್ ಪಾರ್ಟಿ, ಆ ಭಾಗದಲ್ಲಿರುವಂತಹ ಶಾಸಕರಿದ್ದೀರಿ, ಆ ಭಾಗದಲ್ಲಿರುವಂತಹ ಸಚಿವರಿದ್ದೀರಿ, ಏನ್ ಮಾಡಿದಿರಿ ತಾವುಗಳು ಅಂತ ಪ್ರಶ್ನೆ. ಯಾಕಂದ್ರೆ DC ಅವರ ಬಗ್ಗೆ ಒಂದು ವಿಚಾರವನ್ನ ಹೇಳಿದ್ರು ದಿವ್ಯಾ ನಾಯಕ್ ಅವರು, ನೋಡಿದೀರಾ? ಪ್ರಥಮ DC ಯಾವ ರೀತಿ ಸ್ಪಂದನೆಯನ್ನ ನೋಡಿದ್ರು, ಪರವಾಗಿಲ್ಲ, ಗವರ್ಮೆಂಟ್ ಚೇಂಜ್ ಆಗಿತ್ತು. ಈಗಿರುವಂತಹ ರೂಲಿಂಗ್ ಗವರ್ಮೆಂಟ್, ತಮ್ಮದೇ ಆಗಿರುವಂತಹ ಸರ್ಕಾರ, DC ಯಾವ ರೀತಿ ವರ್ತಿಸಿದ್ದಾರೆ ಅನ್ನೋದು ಕೇಳಿದೀರಾ? ಪೊಲೀಸ್ ಇಲಾಖೆ ಅವರನ್ನ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದಾರೆ. ಅವರ ಹತ್ರ ಪೊಲೀಸ್ ಇಲಾಖೆ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದಾರೆ ದಿವ್ಯಾ ನಾಯಕ್ ಅವರ ಹತ್ರ, ಕೇಳಿದೀರಾ ತಾವು? ಈಗ 2 ದಿನಗಳ ಹಿಂದೆ ಮೂರ್ತಿಯ ಬಿಡಿ ಭಾಗಗಳನ್ನ ಯಾವಾಗ ಇವರು ರಾತ್ರೋರಾತ್ರಿ ಒಂದು ಕದ್ದುಕೊಂಡು ಹೋಗುವಂತ ಒಂದು ಸ್ಥಿತಿಗೆ ಯಾವಾಗ ತಲುಪ್ತಾರೆ, ತಾವುಗಳು ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ತಾವುಗಳು ಏನ್ ಕ್ರಮ ತೆಗೆದುಕೊಂಡಿದ್ದೀರಾ? ತಮ್ಮಲ್ಲಿ ತಮ್ಮ ಉಸ್ತುವಾರಿ ಸಚಿವರುಗಳಿದ್ದಾರೆ, ನಮ್ಮ ನಾಯಕರಾಗಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರಾಗಿರ್ಬೋದು, ಪ್ರತಿಯೊಂದು ಮೂವ್ಮೆಂಟ್ ಅನ್ನ ಅಲ್ಲಿ ವಾಚ್ ಮಾಡ್ತಾ ಇದ್ರು, ಪ್ರತಿಯೊಂದು ಮೂವ್ಮೆಂಟ್ ಅನ್ನ ನಮ್ಮ ನಾಯಕರಿಗೆ ತಿಳಿಸ್ತಾ ಇದ್ರು. ಆಮೇಲೆ ಯಾವಾಗ ಮೂರ್ತಿಯ ಬಿಡಿ ಭಾಗಗಳು ಹೊರಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಆಮೇಲೆ ನಾವು ಕೂಡ ನಮ್ಮ ನಾಯಕರಲ್ಲಿ ಪಟ್ಟನ್ನ ಬಿಗಿ ಮಾಡಿದ್ದೇವೆ. ಯಾಕಂದ್ರೆ ಇವತ್ತು ಕೂಡ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿದ್ದೇವೆ ಕಾರ್ಕಳದಲ್ಲಿ. ಇವತ್ತು ಬೆಳಗ್ಗೆ ಸಾಧಾರಣ ಒಂದು 500 ಜನರನ್ನ ಸೇರಿಸಿ ಇದರ ಬಗ್ಗೆ ದೊಡ್ಡ ಹೋರಾಟವನ್ನ ಮಾಡಿದ್ದೇವೆ. ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಆಗಮಿಸಿದ್ದಾರೆ. ನಮ್ಮ ಈಗ ಮುಂದೆ ಏನಾಗ್ಬೇಕನ್ನುವಂಥದ್ದಂದ್ರೆ ಇದರಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೆ, ಎಸ್ಪೆಷಲಿ ಆ ನಿರ್ಮಿತಿ ಕೇಂದ್ರದವರು ಇದರಲ್ಲಿ ಮೊದಲನೇ ಯಾರೀಗ ಕಾನೂನು ಪ್ರಕಾರವಾಗಿ ಇದರಲ್ಲಿ ಮೊದಲನೇ ಆರೋಪಿ ಯಾರಾಗ್ತಾರೆ ಅಂತ ಹೇಳಿದ್ರೆ ನಿರ್ಮಿತಿ ಕೇಂದ್ರದವರು. ಅವರ ಮೇಲೆ ಒಂದು ಕಟ್ಟುನಿಟ್ಟಿನ ಕ್ರಮ ಆಗ್ಬೇಕು. ಅದೇ ರೀತಿ ಜನರ ಇವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನರ ದೊಡ್ಡ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ. ಇವರು ಯಾವಾಗ ಮೂರ್ತಿ ಮಾಡುವಾಗ ಇವ್ರು ಕಂಚಿನ ಮೂರ್ತಿ ಮಾಡ್ತೇವೆ ಅಂತ ಹೇಳಿ, ಬಟ್ ಈಗ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಫೈಬರ್ ಮೂರ್ತಿಯನ್ನ ಇವರು ಮಾಡಿ ನಿನ್ನೆ ದಿನ ಅದನ್ನ ತಕೊಂಡು ಹೋಗುವಾಗ ಕೂಡ ಅದನ್ನ ಸಂಪೂರ್ಣ ಭಗ್ನ ಮಾಡಿ ತುಂಡು ಮಾಡಿ ಒಂದು ಕಸದ ಲಾರಿಯಲ್ಲಿ ಕಸ ಹಾಕಿಕೊಂಡು ಹೋಗುವಾಗ ಅದನ್ನು ಕೊಂಡೋಗಿದ್ದಾರೆ ಎಲ್ಲ. ತಾವುಗಳು ಏನ್ ಮಾಡಿದ್ರಿ ಅವಾಗ? ತಾವುಗಳು ಏನ್ ಮಾಡಿದ್ರಿ ಸರ್? ಸರ್, ನಾವು ಅದನ್ನ ರಾತ್ರೋರಾತ್ರಿ ತಗೊಂಡುಕೊಂಡು ಹೋಗುವಾಗ ಇವತ್ತಿನಿಂದ ಅಲ್ಲಿಯವರೆಗೆ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಹಾಕಿದ್ರು. ಆಮೇಲೆ ಅದನ್ನ ತೆಗೆಸುವಂತ ಕೆಲಸವನ್ನ ಮಾಡಿದ್ದೇವೆ ನಾವು ಇವತ್ತು. ಇವತ್ತಿನಿಂದ ನನ್ನ ಪ್ರಶ್ನೆ ಯಾಕೆ ರಾತ್ರೋರಾತ್ರಿ ತೆಗೆದುಕೊಳ್ಬೇಕಾಗಿತ್ತಂತ ಮೂರ್ತಿಯನ್ನ? ಏನ್ ಹೇಳ್ತಿದ್ರಿ? ರಾತ್ರೋರಾತ್ರಿ ಯಾಕೆ ಆ ಮೂರ್ತಿಯನ್ನ ಅಲ್ಲಿಂದ ತೆಗೆದುಕೊಳ್ಬೇಕಾಗಿತ್ತು, ಹಸ್ತಾಂತರ ಮಾಡಬೇಕಾಗಿತ್ತು ಅಂತ ಪ್ರಶ್ನೆ. ಅದೇ ಸರ್, ನಾವು ಕೂಡ ಅದನ್ನೇ ಕ್ವಶನ್ ಮಾಡ್ತಾ ಇದ್ದೇವೆ. ಈಗ ಇದನ್ನ ತುರಾತುರಿಯಲ್ಲಿ ಯಾಕೆ ನೀವು ಇದು ಮೂರ್ತಿಯನ್ನ ಎಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ, ಎಲ್ಲಿಗೆ ತಕೊಂಡು ಹೋಗಿದ್ದಾರೆ, ಅದೇ ಕಳವಾಗಿದೆ ಅಂತಲೇ ನಮ್ಗೆ ಇದು ಮೂರ್ತಿಯನ್ನ ಕದ್ದುಕೊಂಡು ಹೋಗಿದ್ದಾರೆ ಅಂತಾನೆ ನಾವು ಅನ್ಸ್ಕೊಳ್ಬೇಕು ಸರ್. ಈಗ 100% ಮೂರ್ತಿಯನ್ನ ಕದ್ದುಕೊಂಡು ಹೋಗಿದ್ದಾರೆ ಅನ್ನೋಂಥದ್ದೇ ಬರುತ್ತೆ ಈ ವಿಚಾರಗಳು ಬಂದ್ರೆ. ರಾತ್ರೋರಾತ್ರಿ ತೆಗಿತಾರೆ ಅಂತ ಬಂದಾಗ ಯಾವ ಸರ್ಕಾರದಲ್ಲಿ ಆರ್ಡರ್ ಇದೆ ರಾತ್ರೋರಾತ್ರಿ ಇಂಥ ಮೂರ್ತಿಗಳನ್ನ ಶಿಫ್ಟ್ ಮಾಡಿ ಅನ್ನೋದು? ಎಲ್ಲಿ ಆರ್ಡರ್ ಇದೆ ಈ ರೀತಿ? ಇಲ್ಲ, ಯಾವುದೇ ಆರ್ಡರ್ಗಳು ಎಲ್ಲಿ ಆರ್ಡರ್ಗಳಿದೆ ರಾತ್ರೋರಾತ್ರಿ ಶಿಫ್ಟ್ ಮಾಡಬಹುದು ಇಂತಹ ಮೂರ್ತಿಗಳನ್ನು ಕೊಟ್ಟಿದ್ದೇವೆ ಸರ್. ನಿನ್ನೆ ದಿನ ನಮ್ಮ ಪರಶುರಾಮನ ಮೂರ್ತಿಯನ್ನ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಆ ಮೂರ್ತಿಯನ್ನು ಕಳವಾಗಿದೆ ಅಂತ ಹೇಳಿ ಕೊಟ್ಟಿದ್ದೇವೆ ಸರ್ ನಿನ್ನೆ.
ಕರೆಕ್ಟ್, ಅದನ್ನೇ ನಾನು ಹೇಳ್ತಾ ಇದು ಕಳವು. ಇದು ಶಿಫ್ಟ್ ಮಾಡುವಂತದಲ್ಲ, ಕಾಮಗಾರಿಗಳೆಲ್ಲ ರಾತ್ರೋರಾತ್ರಿ ಯಾವುದೇ ರೀತಿ ಕಾಮಗಾರಿಗಳು ಆಗಲ್ಲ ಈ ರೀತಿ. ಇದು ಕಳವಾಗಿರುವಂತದ್ದು ಅಷ್ಟೇ ಅಲ್ಲ. ಈ ರೀತಿ ಆದಾಗ್ಲೂ ಕೂಡ ನಾನು ನಿಮ್ಮಲ್ಲೇ ಕೇಳ್ತಾ ಇರುವಂತದ್ದು, ಸಚಿವರಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ ಈ ಒಂದು ವಿಚಾರಕ್ಕೆ? ಅವರಿಗೆ ಈ ಮಾಹಿತಿ ಗೊತ್ತಾಯ್ತಾ? ಏನ್ ಹೇಳ್ತಾ ಇದ್ದಾರೆ ಅವರು ಇದಕ್ಕೆ? ಸರ್, ಈ ಸಂಪೂರ್ಣ ವಿಚಾರ ಬೆಳಕಿಗೆ ಬರ್ಲಿಕ್ಕೆ ಮುಖ್ಯ ಕಾರಣನೇ ಅವರು ಸರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವೇಳೆ ಆ ಪರಶುರಾಮ ಬೆಟ್ಟಕ್ಕೆ ಭೇಟಿ ನೀಡ್ತಿಲ್ಲ ಅಂತಿದ್ರೆ ಇವತ್ತಿನವರೆಗೆ ಕೂಡ ಇದು ಬೆಳಕಿಗೆ ಬರ್ತಾ ಇರ್ಲಿಲ್ಲ. ಅವರವತ್ತು ಭೇಟಿ ನೀಡಿ ಈ ಮೂರ್ತಿ ನಕಲಿ ಆಗಿದೆ ಅಂತ ಹೇಳಿ ಅಧಿಕಾರಿಗಳ ಬಾಯಿಂದನೇ ಹೊರಗೆ ತಂದ ಮೇಲೆ ಇಷ್ಟೆಲ್ಲ ಪ್ರಕರಣ ಬೆಳಕಿಗೆ ಬಂತು. ಸರಿ, ಇನ್ನು ಮುಂದಕ್ಕೂ ಕೂಡ ಅವರಿಗೆ ನಮ್ಮ ಜಿಲ್ಲೆ ಎಲ್ಲ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಮನವಿ ಮಾಡಿದ್ದಾರೆ, ಇದರ ಬಗ್ಗೆ ಸಂಪೂರ್ಣ ತನಿಖೆಗೆ ಆಗಬೇಕು, ತಪ್ಪಿತಸ್ಥರಿದ್ದರ ಶಿಕ್ಷೆ ಆಗ್ಬೇಕು. ಆಮೇಲೆ ಬೆಟ್ಟದಲ್ಲಿ ನಮ್ಮ ಸರ್ಕಾರದ ನೇತೃತ್ವದಲ್ಲಿ ಒಂದು ಉತ್ತಮ ರೀತಿಯಿಂದ ಎಲ್ಲ ಸ್ಥಳೀಯ ನಾಯಕರುಗಳು, ಸ್ಥಳೀಯ ಹಿರಿಯ ಸಾಹಿತಿಗಳಿರ್ಬೋದು, ಇತಿಹಾಸ ತಜ್ಞರಿರ್ಬೋದು, ಎಲ್ಲರನ್ನ ಸೇರಿಸಿಕೊಂಡು ಒಂದು ಹೊಸ ಮೂರ್ತಿಯನ್ನು ಕೂಡ ಅದಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ. ಓಕೆ, ಈಗ ಹೊಸ ಮೂರ್ತಿಯನ್ನ ತಾವುಗಳಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಿ, ಹಾಗಾದ್ರೆ ಇವರಿಗೆ ಏನ್ ಶಿಕ್ಷೆ ಅನ್ನೋದು ನನ್ನ ಪ್ರಶ್ನೆ. ಈ ರೀತಿ ಯಾವ ಮಾಡಿಸಿದಾರಲ್ಲ, ಜನರ ನಂಬಿಕೆ ಮೇಲೆ ದ್ರೋಹ ಮಾಡಿದಾರಲ್ಲ, ಇವ್ರುಗಳಿಗೆ ತಮ್ಮ ಸರ್ಕಾರ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ. ಯಾಕಂದ್ರೆ ಇದು ತಾವುಗಳು ಮಾಡಬೇಕಾಗಿರುವಂತಹ ನ್ಯಾಯ ತೀರ್ಮಾನ ತಾವುಗಳು ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ಒಬ್ರು ಅನ್ಯಾಯವನ್ನ ಮಾಡಿದ್ರು ಪರಶುರಾಮನ ಹೆಸರಿನಲ್ಲಿ ಬಂದು, ತಾವುಗಳು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಹೇಳ್ತೀನಿ, ನ್ಯಾಯದ ದಾರಿಯಲ್ಲಿ ಹೋದವರಿಗೆ ನ್ಯಾಯ ಇದೆ, ಅನ್ಯಾಯದ ದಾರಿಯಲ್ಲಿ ಹೋದವರಿಗೆ, ಅಧರ್ಮದ ದಾರಿಯಲ್ಲಿ ಹೋದವರಿಗೆ ನ್ಯಾಯ ಸಿಗುತ್ತೆ, ಅದು ಕಳಿಸ್ತಾರೆ ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಹಾಗಿದ್ದಾಗ ನಾನು ಕೇಳ್ತಾ ಇದ್ದೀನಿ, ಏನ್ ಮಾಡ್ತೀರಾ ತಾವುಗಳು? ವಾಟ್ ನೆಕ್ಸ್ಟ್? ನಿಮ್ಮ ಸ್ಟೆಪ್ಗಳು ಏನು ಅನ್ನೋಂಥದ್ದು? ಯಾಕಂದ್ರೆ ಜನರ ನಂಬಿಕೆಗೆ ದ್ರೋಹ ಆಗಿದೆ ಇದು ಈ ಒಂದು ವಿಚಾರಗಳಲ್ಲಿ. ಎಸ್, ಖಂಡಿತ. ಇವತ್ತು ನಮ್ಮ ಕೂಡ ಸಭೆಯಲ್ಲಿ ಮಾತಾಡ್ತಾ ಅದೇ ರೀತಿ ಒಂದು ಇವರಿಗೆ ಯಾರೆಲ್ಲ ಇಲ್ಲಿ ಕದ್ದಿದ್ದಾರೆ, ಯಾರೆಲ್ಲ ಇದರಲ್ಲಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ, ಯಾರು ಜನರಿಗೆ ಮೋಸ ಮಾಡಿದ್ದಾರೆ, ಇದ್ರ ಬಗ್ಗೆ ಒಂದು ತನಿಖೆ ಆಗ್ಬೇಕು, ಇದ್ರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಶಿಕ್ಷೆ ಆಗ್ಬೇಕು ಅನ್ನೋಂತ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಈ ತನಿಖೆಯ ಆಯಾಮಗಳು ಯಾವ ರೀತಿ ಮುಂದಕ್ಕೆ ಹೋಗ್ತವೆ ಅನ್ನುವಂಥದ್ದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನಷ್ಟೇ ಅದರ ಬಗ್ಗೆ ಆದೇಶವನ್ನು ಹೊರಡಿಸಲಿಕ್ಕಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಅದನ್ನೊಂದು ಆದಷ್ಟು ಬೇಗ ಆಗಿ ಇದ್ರ ಬಗ್ಗೆ ಸಂಪೂರ್ಣ ಒಂದು ನಮ್ಗೆ ನ್ಯಾಯ ಸಿಗ್ಬೇಕು. ಯಾಕಂದ್ರೆ ಬೈಲೂರಿನ ಜನರಿಗೆ ನ್ಯಾಯ ಸಿಗ್ಬೇಕು. ಸಣ್ಣ ಸಣ್ಣ ಮಕ್ಳಿಗೆ ಕೂಡ ಇವರು ಪರಶುರಾಮನ ವೇಷ ಹಾಕಿ ಕುಣಿಸಿದ್ದಾರೆ ಸರ್. ಅಲ್ಲಿ ಇರ್ಬೋದು, ಇಡೀ ಕಾರ್ಕಳದಲ್ಲಿ ಎಷ್ಟು ಭಜನಾ ತಂಡಗಳಿದೆ ಎಲ್ಲರನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಿ ಕುಣಿತ ಭಜನೆ ಮಾಡಿಸಿದ್ದಾರೆ ಆ ಫೈಬರ್ ಮೂರ್ತಿಯ ಮುಂದೆ. ಓಕೆ, ರೈಟ್. ಜೊತೆಗೆ ಈ ಒಂದು ವಿಚಾರವನ್ನು ಕೂಡ ಇದನ್ನ ಪ್ರಶ್ನೆ ಮಾಡಿದ ದಿವ್ಯಾ ನಾಯಕ್ ಅವರಿಗೆ ಮುಚ್ಚಳಿಕೆಯನ್ನು ಬರೆಸಿಕೊಟ್ಟಿದ್ದಾರೆ, ಬರೆಸಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಈ ರೀತಿಯ ನಡೆಗಳನ್ನು ತೆಗೆದುಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಮಹಿಳೆಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಗಮನಕ್ಕೆ ಬರಬೇಕು. ಇದರಿಂದ ನಾವುಗಳೇ ಬರುವಂತಹ ವಿಚಾರವನ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎನಿವೆ, ಈ ಒಂದು ವಿಚಾರದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡಿದಂತ ನಮ್ಮ ಕಳಕಳೆಯ ವಿನಂತಿ. ರಾಜಕೀಯ ಹೊರತಾಗಿರುವಂತಹ ಹೋರಾಟಗಳು ಬೇಕು. ಯಾಕಂತ ಬಂದಾಗ ಈ ಒಂದು ಪರಶುರಾಮನ ಮೂರ್ತಿ ಇದೆಲ್ಲವೂ ಕೂಡ ನಮ್ಮ ನಂಬಿಕೆ, ಧಾರ್ಮಿಕತೆ. ಹಾಗಿದ್ದಾಗ ಇದಕ್ಕೆ ಅನ್ಯಾಯ ಆಗಬಾರ್ದು ಅನ್ನೋದು ಅಷ್ಟೇ ಕಳಕಳಿಯ ವಿನಂತಿಯಲ್ಲಿ ನಾನು ಕೇಳ್ಕೊಳ್ತಾ ಇರುವಂತದ್ದು. ಎಸ್ ದಿವ್ಯ ಅವರೀಗ ಸದ್ಯದ ಪರಿಸ್ಥಿತಿ ಏನಂತೆ, ಅಲ್ಲಿ ಏನು ಹೇಳ್ತಾ ಇದ್ದಾರೆ? ಈಗ ನಿರ್ಮಿತಿ ಕೇಂದ್ರದವರ ಸಮಸ್ಯೆಗಳ ಅವರು ಇಲ್ಲಿ ಕಳ್ಳರಾಗಿದ್ದಾರಾ ಅಥವಾ ಇಲ್ಲಿ ಸಮಸ್ಯೆ ಇರುವಂತದ್ದ ಈ ಹಿಂದಿನ ನಮ್ಮ ಶಾಸಕರು ಮಾಡಿರುವಂತಹ ಕೆಲಸವ? ಏನ್ ಕಾರಣ ಇದು ಆಕ್ಚುಲಿ? ಸರ್, ಇದು ಆಕ್ಚುಲಿ ಮಾಡಿರುವುದು ಇಲೆಕ್ಷನ್ ಪರ್ಪಸ್ಗೆ. ಇಲೆಕ್ಷನ್ ಅಲ್ಲಿ ಅವರಿಗೆ ವಿನ್ ಆಗಲ್ಲ ಅನ್ನೋದೊಂದು ಗ್ಯಾರಂಟಿ ಇತ್ತು. ಅದಕ್ಕೆ ಸುನಿಲ್ ಕುಮಾರ್ ಅವರು ಮಾಡಿರುವಂತಹ ಇದು ಅಂದ್ರೆ ಅವರಿಗೆ ಒಂಥರ ಗೊತ್ತಿದ್ದು ಮಾಡಿರುವಂತಹ ತಪ್ಪು, ಗೊತ್ತಿಲ್ಲದೆ ಮಾಡಿರುವಂತದ್ದಲ್ಲ. ಸೊ ಎಲ್ಲ ಕಡೆನು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಬಂದಾಗ್ಲೂ ಹೇಳ್ತಾರೆ ಅಧಿಕಾರಿಗಳು, ಅವರಿಗೆ ಒತ್ತಡ ಇತ್ತು ಅದಕ್ಕೆ ಮಾಡಿದೀವಿ. ಅವಾಗ ಇರುವ ಶಾಸಕರಿಗೂ ಹೇಳಿದ್ದಾರೆ, ಡಿಸಿ ಅವರಿಗೂ ಹೇಳಿದ್ದಾರೆ, ಎಲ್ರಿಗೂ ಹೇಳಿದ್ದಾರೆ ನಿರ್ಮಿತಿ ಕೇಂದ್ರದವರು ಇದು ಆಗಲ್ಲ ಮಾಡಕ್ಕೆ. ಡಿಸಿ ಅವರು ಖುದ್ದು ಹೇಳಿದಾರೆ ಅಂತಾನೆ ಹೇಳಿದ್ದಾರೆ. ಸೊ ಇದು ಆಗಲ್ಲ, ಈ ತರ ಇಡೋದು ತಪ್ಪು, ಇಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ್ಲೂ ನೀವೇನ್ ಮಾಡ್ತಾರೋ ಗೊತ್ತಿಲ್ಲ, ನನಗ್ ಬೇಕು ಅಂತ ಒತ್ತಡ ಮಾಡಿಸಿ ಇಟ್ಟಿದ್ದಾರೆ ಅಂತ ಅವತ್ತೇ ಓಪನ್ ಸ್ಟೇಟ್ಮೆಂಟ್ ಮೀಡಿಯಾ ಮುಂದೆ ಕೊಟ್ಟಿದ್ದಾರೆ. ಸೊ ನಾನು ಇನ್ನೊಂದು ಹೇಳೋದು ಸರ್ಕಾರಕ್ಕೆ, ಒತ್ತಡ ಯಾರು ಹಾಕಿದ್ರು ಅದನ್ನು ನೋಡ್ಬೇಕು. ಯಾಕಂದ್ರೆ ಯಾವುದೇ ಅಧಿಕಾರಿ ಒತ್ತಡದಲ್ಲಿ ಕೆಲಸ ಮಾಡ್ತಾರಂದ್ರೆ ನಾವು ಯಾವ ಕಡೆ ಸಾಕ್ತಾ ಇದೀವಿ ಸರ್? ಇದು ಎಲ್ಲಿದೆ ಪ್ರಜಾಪ್ರಭುತ್ವ? ಇವಾಗ ಒಬ್ರು ಒಂದು ಕ್ಷೇತ್ರ ಬೆಳಿಬೇಕು ಅಂದ್ರೆ ಅಲ್ಲಿ ಇಲೆಕ್ಟೆಡ್ ಮತ್ತೆ ಸೆಲೆಕ್ಟೆಡ್ ಅಧಿಕಾರಿಗಳು ಮತ್ತು ಶಾಸಕಾಂಗ ಏನಿದೆ, ಅವರು ಯಾರು ತಪ್ಪು ಮಾಡ್ತಾ ಇದಾರೆ ಒಬ್ರನ್ನೊಬ್ರು ಸರಿ ಮಾಡ್ಕೊಂಡು ಹೋಗ್ಬೇಕೇ ವಿನಃ ಒಬ್ರು ತಪ್ಪು ಮಾಡಿದಾಗ ಇನ್ನೊಬ್ರು ಅದಕ್ಕೆ ಕೈ ಜೋಡಿಸಿ ಅವರು ಅದರಲ್ಲಿ ಶಾಮೀಲಾಗೋದಲ್ಲ. ಇನ್ನೊಂದು ನಾವು ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೇವೆ. ಇವಾಗ ಇದಕ್ಕಿಂತ ಹಿಂದೆ ಒಂದು ಕಾಲಲ್ಲಿ ಮಾತಾಡಿದ್ರು ಕಾಂಗ್ರೆಸ್ ಅವರು, ನಾನು ಕೇಳುದು ಅವರ ಎಲ್ಲಾ ಡಿಪಾರ್ಟ್ಮೆಂಟ್ಗೆ ಸಿಎಂ ಆಫೀಸ್ ಇಂದ ಹಿಡಿದು ಲೋಕಾಯುಕ್ತ, ನಮ್ದು ACB ಪ್ರತಿಯೊಂದು ಕಡೆಗೂ ಕೊಟ್ಟಿದ್ದೇವೆ ಸರ್. ಯಾವ ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ. ಆದ್ರೆ 3 ತಿಂಗಳಾಯ್ತು ಒಂದೇ ಒಂದು ಡಿಪಾರ್ಟ್ಮೆಂಟ್ ಇಂದ ಆಕ್ಷನ್ ಇಲ್ಲ. ಯಾಕೆ? ಹಾ ಸರ್, DC ಆಫೀಸಿಗೆ ಇಷ್ಟು ರಿಕ್ವೆಸ್ಟ್, ನಾವು 3rd ಲೆಟರ್ ಹೋಗಿದೆ ಇಲ್ಲಿ ತನಕ, 3ನೇ ಸಲ ಹೋಗಿದ್ರು ಒಂದಕ್ಕೊಂದು ರೆಸ್ಪಾನ್ಸ್ ಇಲ್ಲ ಹಿಂದೆ.
ನಿರ್ಮಿತಿ ಕೇಂದ್ರದವರು ಇದು ಮಾಡಿಸಿರೋದು, ನಿರ್ಮಿತಿ ಕೇಂದ್ರದವರಿಂದ. ಅವ್ರು ಮಾಡಬಾರ್ದಿತ್ತು. ಇನ್ನೊಂದ್ ಏನ್ ಹೇಳ್ತೇನೆ ಇವಾಗ ಮುಂದೆ ನಾವು DC ಹತ್ರ ಮಾತಾಡ್ಬೇಕಾದ್ರು ಅವ್ರೇನ್ ಹೇಳ್ತಾರೆ, ಅದು ಆಗ್ಬೇಕಿತ್ತು ಅರ್ಜೆಂಟಿಗೆ, ಅದಕ್ಕೆ ಇಟ್ಟಿದ್ದಾರೆ, ಅದು ಆ ಮೂಮೆಂಟ್ ಗೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇವಾಗ ತೆಗ್ದು ತಗೊಂಡೋಗಿದ್ದಾರೆ, ಏನು ಸಿಡಿಲು ಬಡಿಯುತ್ತೆ, ಆಮೇಲೆ ಸ್ವಲ್ಪ ಸ್ಟ್ರೆಂಥನಿಂಗ್ ಮಾಡ್ಬೇಕು, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ತಗೊಂಡೋಗಿದ್ದಾರೆ. ಇನಾಗ್ರೇಷನ್ ಆಗುವಾಗಲೇ ಅಷ್ಟು ಜನ ಇದ್ರು, ಎಲ್ಲಾದ್ರೂ ಮೂರ್ತಿ ಆಗ್ಲಿಲ್ಲ, ಎಲ್ಲ ಒಳ್ಳೇದು, ಪರಶುರಾಮ ಹಾಗೆ ಆಗ್ಲಿಕ್ಕೆ ಬಿಡುದಿಲ್ಲ. ಆದ್ರೆ ಆವತ್ತು ಬಿದ್ದಿದ್ರೆ ಇವ್ರು ಏನ್ ಮಾಡ್ತಾ ಇದ್ರು ಸರ್? ಅಷ್ಟು ಜನ, ಅಷ್ಟು ವೈಬ್ರೇಷನ್ ಇತ್ತು ಅಲ್ಲಿ, ಅವತ್ತು ಬಿದ್ದಿದ್ರೆ ಏನ್ ಮಾಡ್ತಾ ಇದ್ರು? ಅಲ್ಲಿ ಕೆಳಗಡೆ ಭಜನಾ ಮಂದಿರ, ಇವ್ರು ಬರೀ ಇನ್ನೊಂದು ಹೇಳೋದು ಅದು ಜಸ್ಟ್ ಥೀಮ್ ಪಾರ್ಕ್, ನೀವು ಥೀಮ್ ಪಾರ್ಕ್ ಹಾಗೆ ನೋಡಿ. ಹಾಗಿದ್ಮೇಲೆ ನೀವು ಅಲ್ಲಿ ಭಜನಾ ಮಂದಿರ ಯಾಕೆ ಮಾಡ್ಬೇಕಿತ್ತು? ದಿನ ದೀಪ ಯಾಕೆ ಹೊತ್ತಿಸ್ಬೇಕಿತ್ತು? ಅಲ್ಲಿ ಶಂಕನಾದ ಎಲ್ಲ ಯಾಕೆ ಮಾಡ್ಬೇಕಿತ್ತು? ನಮ್ಗೆ ಇಲ್ಲಿ ಇವತ್ತಿಗೂ ಅಲ್ಲಿ ಹೋದ್ರೆ ಅಲ್ಲೊಂದು ವೈಬ್ರೇಷನ್ ಕಾಣುತ್ತೆ ಸರ್. ಒಳಗಡೆ ಭಜನಾ ಮಂದಿರಕ್ಕೆ ಯಾರಾದ್ರೂ ಹೋಗಿ ನಿಂತು ನೋಡ್ಲಿ, ಅಲ್ಲೊಂದು ವೈಬ್ರೇಷನ್ ಕಾಣುತ್ತೆ, ನಮ್ಗೆ ಒಂದೇನೋ ಫೀಲ್ ಆಗುತ್ತೆ. ಇವ್ರು ಅಂತ ಮೂರ್ತಿಯನ್ನ ಕಟ್ ಮಾಡಿ ತಗೊಂಡೋಗಿದಾರೆ ಅಂದ್ರೆ ಇವ್ರಿಗೆ ಯಾವ ರೀತಿ ಹೇಳ್ಬೇಕು? ಅದು ರಾತ್ರಿ ಇವ್ರು ಇದು ಕೊಡೋ ಮರ್ಯಾದೆನ ಹಿಂದುತ್ವಕ್ಕೆ? ಇದರಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಅಷ್ಟು ಕ್ಲೀನ್ ಆಗಿ ಸರ್, ಇದರಲ್ಲಿ ಏನೂ ಬೇರೆ ಮಾತಾಡ್ಲಿಕ್ಕಿಲ್ಲ. ಹಿಂದೂ ದೇವರನ್ನ ಬೇರೆ ಎಲ್ಲ ಮೂರ್ತಿಗಳು ಆವಾಗ ಪೋರ್ಚುಗೀಸರು ಅವರು ಇವರೆಲ್ಲ ಬಂದು ನಮ್ಮ ದೇವರದ್ದು ಕೈ ಕಟ್ ಮಾಡಿದ್ರು, ಕಾಲ್ ಕಟ್ ಮಾಡಿದ್ರು ಅಂತ ನಾವು ಹಿಸ್ಟ್ರಿಲಿ ಓದಿದೀವಿ. ಇದು ಇಲ್ಲಿ ಕಣ್ಮುಂದೆ ನೋಡ್ತಾ ಇದೀವಿ ಸರ್. ನಾವು ಇದನ್ನು ವಿಟ್ನೆಸ್ ಮಾಡುವಂತ ದಿನ ಬಂತಲ್ವಾ ನಮ್ಗೆ? ನಿಜವಾದ ಮಾತು ಮೇಡಮ್. ಯಾಕಂದ್ರೆ ಈ ಹಿಂದೆ ಯಾರೋ ಪೋರ್ಚುಗೀಸರು ಬಂದ್ರು, ಇತರರು ಬಂದ್ರು, ಈ ರೀತಿ ಕೈಕಾಲುಗಳನ್ನ ತೆಗೆದು ಹಾಕಿದ್ರು, ದೇವರುಗಳನ್ನ ಘಾಸಿ ಮಾಡಿದ್ರು, ಅನ್ನೋಂಥ ಮೂರ್ತಿಗಳನ್ನ ಭಗ್ನ ಮಾಡಿದ್ರು ಅನ್ನುವಂಥದ್ದು ಯಾರ್ಯಾರಿಗೂ ಹೇಳ್ತೀವಿ, ಮೊಘಲರಿಗೆ ಹೇಳ್ತೀವಿ, ಯಾರ್ಯಾರಿಗೆ ಹೇಳ್ತೀವಿ. ಆದರೆ ನಮ್ಮಲ್ಲೇ ಇಂಥವ್ರು ಇದ್ದಾರೆ ಅಂತ ಬಂದಾಗ ಬಹಳಷ್ಟು ವಿಪರ್ಯಾಸದ ಸಂಗತಿ. ಇದೆಲ್ಲವೂ ಕೂಡ ಗೊತ್ತಿದ್ದು ಆ ಭಾಗದಲ್ಲಿ ಉಗ್ರವಾಗಿರುವಂತಹ ಹಿಂದುತ್ವ, ಹಿಂದೂ ದೇವರುಗಳು, ಹಿಂದುತ್ವ ಭಾಷಣವನ್ನು ಮಾಡುವಂತಹ ಸಂಘಟನೆಗಳು ಕೂಡ ಮಲಗಿದೆ ಅನ್ನುವಂಥದ್ದು ಅಷ್ಟೇ ವಿಪರ್ಯಾಸದ ಸಂಗತಿ. ಜೊತೆಗೆ ನಾವುಗಳು ಹಿಂದೂಗಳ ಪರ, ಹಿಂದೂ ದೇವರುಗಳ ಪರ, ಎಲ್ಲಾದ್ರೂ ಸಣ್ಣ ಅಪಚಾರ ಆದ್ರೂ ಕೂಡ ಫೇಸ್ಬುಕ್ಗಳಲ್ಲಿ ಯಾರಾದ್ರೂ ಸಣ್ಣ ಮಟ್ಟದಲ್ಲಿ ಬರೆದ್ರು ಕೂಡ ನಾವುಗಳಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಹೇಳ್ತಾ ಇರುವಂತಹ ಭಾರತೀಯ ಜನತಾ ಪಾರ್ಟಿ ಆದ್ರೂ ಕೂಡ ಏನ್ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ. ಈ ರೀತಿ ಪರಶುರಾಮನಿಗೆ ಅನ್ಯಾಯ ಆಗ್ತಾ ಇದೆ, ಬಾಯಿ ಇದೆಯಾ ತಮ್ಗಳಿಗೆ, ಇದೆಯಾ ತಮ್ಗಳಿಗೆ ನಾಲಿಗೆಗಳು ಇದೆಯಾ ಅನ್ನುವಂಥ ಪ್ರಶ್ನೆಯನ್ನ ಜನರು ನೇರವಾಗಿ ಕೇಳ್ತಾರೆ. ನಾವು ಕೇಳದಿದ್ರು ಕೂಡ ಪರಶುರಾಮ ಕೇಳ್ತಾರೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ನಾನು ನಿಮ್ಮಲ್ಲಿ ಕೇಳ್ತಾ ಇರುವಂಥದ್ದು ದಿವ್ಯ ನಾಯಕ್ ಅವರೇ, ಇಲ್ಲಿ ಕರೆಗಳಿದೆ, ಒಂದು ಕರೆಗಳನ್ನು ತೆಗೆದುಕೊಂಡು ಬರ್ತೀನಿ. ಬಿಫೋರ್ ದ್ಯಾಟ್, ಇಲ್ಲಿ ನಿರ್ಮಿತಿ ಕೇಂದ್ರದವರು ಹಾಗಾದ್ರೆ ಆಲ್ರೆಡಿ ಹೇಳಿದ್ದಾರಾ ಈ ಮೂರ್ತಿಯಲ್ಲಿ ಸಮಸ್ಯೆ ಇದೆ, ಇದು ಸಂಪೂರ್ಣ ಉಕ್ಕು ಜೊತೆಗೆ ಕಂಚಿನಿಂದ ಮಾಡಲಿಕ್ಕೆ ಆಗಲ್ಲ, 15 ಟನ್ ಭಾರವಿರುವಂತಹ 33 ಅಡಿ ಎತ್ತರ ಇರುವಂತಹ ಈ ಮೂರ್ತಿಯನ್ನ, ಈ ಒಂದು ವಿಚಾರ ಆಲ್ರೆಡಿ ಶಾಸಕರಿಗೆ ಗೊತ್ತಿದೆಯಾ? ಸರ್, ಮೊನ್ನೆ ಲಕ್ಷ್ಮೀ ಬೇಳ್ಕರ್ ಮೇಡಮ್ ಅವರು ಸ್ಪಾಟ್ ಅಲ್ಲಿ ಹೇಳಿದ್ದಾರೆ ಇದನ್ನ. ಈ ವಿಚಾರ ಅವ್ರು ಏನ್ ಇವಾಗ ಇಟ್ಟಿದ್ದಾರೆ, ಅದು ಮೂರ್ತಿ ನಕಲಿ ಇದೆ, ಅದನ್ನ ಶಾಸಕರಿಗೂ ಅವಾಗಿನ DC ಎಲ್ರಿಗೂ ಹೇಳಿದ್ದಾರೆ, ಆದ್ರೂ ಮಾಡಿದ್ದಾರೆ ಅಂತ ಅವರು ಸ್ಪಾಟ್ ಅಲ್ಲಿ ಮೀಡಿಯಾ ಮುಂದೆನೆ ಹೇಳಿರೋದು ಲಕ್ಷ್ಮೀ ಬೇಳ್ಕರ್ ಮೇಡಮ್ ಅವರು. ಪ್ಲಸ್ ನನ್ನ ಹತ್ರ ನಿರ್ಮಿತಿ ಕೇಂದ್ರದಲ್ಲೇ ಹೇಳಿದ್ದಾರೆ ಸರ್. ಫಸ್ಟ್ ನಾನು RTI ಹಾಕಿದಾಗ್ಲೂ ನನ್ಗೆ ಫಸ್ಟ್ ಗೆ ಹೇಳಿದ್ದಾರೆ, ನೀವು ಎಲ್ಲೆಲ್ಲೋ ಯಾಕೆ ವಿಚಾರಿಸಿದ್ರಿ, ನೀವು ನಮ್ಮ ಹತ್ರನೇ ವಿಚಾರಿಸಿದ್ರೆ ಹೇಳ್ತಾ ಇದ್ವಿ, ಅದು ಮೂರ್ತಿ ನಾವು ಇಟ್ಟಿರೋದು ಮಾಡೆಲ್ಲ, ಅದು ಕಂಚಿದಲ್ಲ ಅಂತ ಅವರೇ ಹೇಳಿದ್ದಾರೆ. ನಿರ್ಮಿತಿ ಕೇಂದ್ರದಿಂದಾನೇ ಬಂದಿರೋದು ಅವ್ರು. ಬಟ್ ಎಲ್ಲಾ ಕಡೆನೂ ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಯಾಕೆ ಕೊಡ್ತಾರೆ? ಅವ್ರು ಆಲ್ರೆಡಿ ನಂಗೆ ಹೇಳಿದಾರೆ ಅದು ಫೇಕ್ ಅಂತ. ಅವ್ರಿಗೆ ಗೊತ್ತಿದೆ ಅವ್ರು ತಪ್ಪು ಮಾಡಿದಾರೆ ಅಂತ. ಇವಾಗ ಒಬ್ರು ಇನ್ನೊಬ್ರನ್ನ ಬಚಾವ್ ಮಾಡ್ತಾ ಇದಾರೆ. ಯಾರನ್ನ ಬಚಾವ್ ಮಾಡ್ತಿದ್ದಾರೆ ಅಂತ ನಾವೇ ಯೋಚನೆ ಮಾಡ್ಬೇಕು. ಅವಾಗಿನ DC ಅವ್ರನ್ನು ಬಚಾವ್ ಮಾಡ್ತಾ ಇದ್ದಾರೆ, ಇವಾಗಿನ DC ಅವರು ಎಲ್ಲರೂ ಸೇರಿ ಇಲ್ಲಿ ಬಚಾವ್ ಮಾಡ್ತಾ ಇದ್ದಾರೆ ಸರ್. ಓಕೆ, ಜೊತೆಗೆ ಇಲ್ಲಿ ಈ ವ್ಯಕ್ತಿಯ ರೋಲ್ ಏನ್ ಮೇಡಮ್? ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ಕೃಷ್ಣ ನಾಯಕ್ ಅವರು ಮೂರ್ತಿಯನ್ನು ನಿರ್ಮಿಸಿದ್ದಾರೆ ಅನ್ನೋ ವಿಚಾರ ಇತ್ತಲ್ಲ, ಈ ವ್ಯಕ್ತಿಯ ರೋಲ್ ಏನು ಆಕ್ಚುಲಿ? ಸರ್, ಇದು ಪ್ರಾಜೆಕ್ಟ್ ಆಗಿರೋದು ನಿರ್ಮಿತಿ ಕೇಂದ್ರ ಅವರಿಗೆ ಕಾಂಟ್ರಾಕ್ಟ್ ಆಗಿರೋದು. ಸೊ ಅವರು ಮೂರ್ತಿದು ಸಬ್ ಕಾಂಟ್ರಾಕ್ಟ್ ಕ್ರಿಸ್ ಆರ್ಟ್ವರ್ಲ್ಡ್ ಅವರಿಗೆ ಕೊಟ್ಟಿದ್ದಾರೆ. ಸೊ ಅದ್ರದ್ದು ಪ್ರೊಪರೇಟರ್ ಅವರು ಕೃಷ್ಣ ನಾಯಕ್ ಅವರು ಮಾಡಿರೋದು, ಅವರಿಗೆ ಕೊಟ್ಟಿರೋದು ಸಬ್ ಕಾಂಟ್ರಾಕ್ಟ್ 2,04,00,000 ಮೂರ್ತಿಗೆ ಅಂತ ಅವ್ರಿಗೆ ಕೊಟ್ಟಿರೋದು ಸರ್. ಅದು ಅವರು ಖುದ್ದಾಗಿ ಸುನೀಲ್ ಕುಮಾರ್ ಅವರು ಅಧ್ಯಕ್ಷ ಭಾಷಣದಲ್ಲಿ ಹೇಳ್ತಾರೆ ಲಾಸ್ಟ್ ಡೇ January 29 ಅವತ್ತು. ಇವರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಕೃಷ್ಣ ನಾಯಕ್ ಅವರು. ಆದ್ರೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅಂತ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಸೊ ಅವ್ರು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಆಗ ನಾನು, ನೀವು ಹಾಗೆಲ್ಲ ಹೇಳ್ಬೇಡಿ, ನಿಮ್ಮಿಂದನೇ ಆಗೋದು ಕೃಷ್ಣಣ್ಣ, ಇದು ನೀವೇ ಮಾಡ್ಬೇಕು ಅಂತ ನಾನು ಅವ್ರ ಹತ್ರ ಹೇಳಿ ರಿಕ್ವೆಸ್ಟ್ ಮಾಡಿ ಮಾಡ್ಸಿರೋದು ಅಂತ ಹೇಳಿದ್ದಾರೆ. ಸೊ ಅದ್ರ ಅರ್ಥ ನಮ್ಗೆ ಒಳ ಅರ್ಥ ಇವಾಗ ಅರ್ಥ ಆಗ್ತಾ ಇದೆ. ಓಕೆ, ಆಲ್ರೆಡಿ ಹೇಳಿದ್ದಾರೆ ಇಷ್ಟು ಸಣ್ಣ ಅವಧಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಇದೆ ಅನ್ನೋದು, ಆದ್ರೂ ಕೂಡ ಮಾಡ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ತರಾತುರಿ ಎಲೆಕ್ಷನ್ ಇದೆ, ಆ ನಿಟ್ಟಿನಲ್ಲಿ ಮಾಡ್ಲೇಬೇಕು ಅನ್ನುವಂತ ವಿಚಾರಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಎಲೆಕ್ಷನ್ಗೆ ಮಾಡಿರೋದು ಸರ್. ಇನ್ನೊಂದು ಏನಂದ್ರೆ ನಮ್ಮ ಕಡೆ ಗೊತ್ತಿದೆ ನಿಮ್ಗೆ, ಎಲ್ಲ ಹಿಂದುತ್ವ ಅಂದ್ರೆ ಅಷ್ಟು ಜೀವ ಕೊಡ್ತೀವಿ ಎಲ್ಲರೂ ಹಿಂದೂಗಳು, ದೇವ್ರು ಅಂತ ವಿಷಯ ಬಂದಾಗ. ಸೊ ತಾನ್ ಗೆಲ್ಲಲ್ಲ, ತನ್ನ ತುಚ್ಛ ರಾಜಕಾರಣಕ್ಕೆ ಯಾವ ರೀತಿ ತನ್ನ ಅಧಿಕಾರವನ್ನ ಯೂಸ್ ಮಾಡ್ಕೊಳ್ಬೇಕು ಅದನ್ನ ಕಂಪ್ಲೀಟ್ ಆಗಿ ವಿ ಸುನಿಲ್ ಕುಮಾರ್ ಅವ್ರು ಮಾಡಿದ್ದಾರೆ. ಹಿಂದೂಗಳ ಭಾವನೆಯನ್ನು ಎಷ್ಟು ಮಟ್ಟಕ್ಕೆ ಇವರು ತಗೊಂಡು ಹೋಗಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡ್ಬೇಕು ಸರ್. ನಾನು ಕೇಳೋದು, ಹಿಂದುತ್ವದ ಯಾರು ಲೀಡರ್ಸ್ ಎಲ್ಲ ಇದಾರಲ್ಲ ಅಥವಾ ಹಿಂದೂ ಸಂಘಟನೆಗಳು, ನಿಮ್ದು ಹೋರಾಟ ಎಲ್ಲ ಜಸ್ಟ್ ಫೇಸ್ಬುಕ್
ಫೇಸ್ಬುಕ್ಕಿಗೆಲ್ಲ ಮಾತ್ರನ ಸೀಮಿತ. ಕರೆಕ್ಟ್. ಒಂದೆಲ್ಲೋ ಟಿವಿ ಚಾನೆಲ್ಗಳಲ್ಲೆಲ್ಲ ಒಂದು ಪ್ರೋಗ್ರಾಮ್ ಬಂದಾಗ ಒಂದು ಯಾವ್ದೋ ಒಂದು ಬಟ್ಟೆ ಹಾಕಿದಕ್ಕೆ ಮಾತಾಡ್ತೀರಾ, ಯಾವ್ದೋ ಒಂದು ದೇವರ ಬಗ್ಗೆ ಏನೋ ಆಕ್ಷನ್ ಮಾಡಿದಾಗ ನಮ್ಮ ದೇವ್ರೇ ಬೇಕಾ ಅಂತ ಮಾತಾಡ್ತೀರಾ, ಕರೆಕ್ಟ್. ಒಂದ್ ಯಾರೋ ಹೀರೋಯಿನ್ ಬಟ್ಟೆ ಹಾಕೊಂಡೀಗ ನಮ್ಮ ಕಲ್ಲರೇ ಬೇಕಾ ಅಂತ ಹೇಳಿ ಕೇಳ್ತೀರಾ. ಇವಾಗ ನಮ್ದೇ ದೇವ್ರಿಗೆ ಈ ತರ ಮಾಡಿದ್ದಾರೆ, ಅದಕ್ಕೆ ಯಾರು ಮಾತಾಡಿ ಒಬ್ರು ಮಾತಾಡ್ತಿಲ್ಲ. ಪ್ಲಸ್ ನಮ್ಮನ್ ಬಂದು ನೀವ್ ಏನ್ ಹೋರಾಟ ಮಾಡ್ತಾ ಇದಾರೆ, ಯಾಕೆ ಮಾಡ್ತಾ ಇದಾರೆ, ಅದು ಜೆನ್ವಿನ್ ಡಾಕ್ಯುಮೆಂಟ್ಸ್ ಇದೆ ಸರ್. ಒಬ್ರು ಬಂದು ಡಾಕ್ಯುಮೆಂಟ್ಸ್ ಕೇಳಲ್ಲ. ಎಲ್ಲಿದೆ ನಮ್ಮ ಹಿಂದುತ್ವ ಇವ್ರದ್ದು? ಕರೆಕ್ಟ್. ಇದೇ ಮಾತನ್ನ ನಾನು ಕೂಡ ಕೇಳಿರುವಂತದ್ದು ಮೇಡಮ್, ನೋ ಡೌಟ್ ಒಂದು ವಿಚಾರಗಳಲ್ಲಿ. ಅಂಡ್ ಒಂದು ಮಾತು ಹೇಳ್ತೀನಿ, ಎಲ್ಲಿದ್ದಾರೆ ಅಂತ ಕೇಳಿದಾಗ ಏನ್ ಮಾಡ್ತಾರೆ ಅಂತ ಬಂದಾಗ ಎಲ್ಲವನ್ನ ಕಣ್ಣನ್ನ ಬಾಯನ್ನ ಕಿವಿಯನ್ನ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಬೇರೆ ಏನಿಲ್ಲ ಇವ್ರುಗಳು ಮಾಡುವಂಥದ್ದು. ಇಷ್ಟೇ ಭಾಷಣಗಳನ್ನ ವೇದಿಕೆಗಳಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ. ಇಂತಹ ಅನ್ಯಾಯ ಆಗ್ತಾ ಇದೆ. ಆರಾಧ್ಯ ದೇವರು ಅಂತ ಕರಿತೀರಾ ಅಂತಹ ಪರಶುರಾಮನನ್ನ ಈ ರೀತಿ ಕಿತ್ತು ತಿಂತಾ ಇದ್ರು ಕೂಡ ಯಾರು ಕೂಡ ಮಾತಾಡ್ತಿಲ್ಲ ಅಂತ ಬಂದಾಗ ಜನರು ನೋಡ್ತಾ ಇದ್ದಾರೆ. ತಮ್ಮಗಳ ಹಣೆ ಬರವನ್ನ, ನೈಜ ಸತ್ಯವನ್ನ ಜನರು ನೋಡ್ತಾ ಇದ್ದಾರೆ. ನೋ ಡೌಟ್ ಒಂದು ವಿಚಾರಗಳಲ್ಲಿ. ಜೊತೆಗೆ ಬಹಳಷ್ಟು ಕರೆಗಳಲ್ಲಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ಹಲೋ ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ನಿತಿನ್, ಜೆರಾಲ್ಡ್ ಟವರ್ಸ್ ಮಾತಾಡೋದು. ನಮಸ್ತೆ ಜೆರಾಲ್ಡ್ ಟವರ್. ನಮಸ್ತೆ ಸರ್, ಮಾತಾಡಿ ಸರ್. ನಿತಿನ್, ನೋಡಿ, ಇವತ್ತು ಒಂದು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ರಾಜಕೀಯ ಮಾಡುವವರು ಈ ತರ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ನಾನು ಎಲ್ಲಾ ಧರ್ಮ ಮತ್ತೆ ಜಾತಿಯವನು ನಾನು ರೆಸ್ಪೆಕ್ಟ್ ಕೊಡುವವ, ಪ್ರತಿಯೊಬ್ಬರನ್ನು. ನಂದು ಈ 35 ವರ್ಷಗಳಲ್ಲಿ ನಾನು ಒಂದು ಶ್ಲೋಕವನ್ನು ಬರೆದಿಟ್ಟಿದ್ದೇನೆ. ಜಾತಿ ಮನೆಯಲ್ಲಿರಲಿ, ದೇವರು ಹೃದಯದಲ್ಲಿರಲಿ, ಈ ಜೀವ ಈ ಭೂಮಿಗೆ ಬೆಳಕಿನಂತಿರಲಿ ಅಂತೇಳಿ. ಅಂದ್ರೆ ನಾನು ಎಲ್ಲಾ ಜಾತಿ ಧರ್ಮಗಳನ್ನು, ಎಲ್ಲ ದೇವರನ್ನು ನಾನು ರೆಸ್ಪೆಕ್ಟ್ ಕೊಡುವವ. ಇವತ್ತು ಏನಾಗಿದೆ ಅಂತ ಹೇಳಿದರೆ, ಈಗ ಸಮಾಜ ಸೇವೆ ಸೋಷಿಯಲ್ ವರ್ಕರ್ ನಮ್ಮ ಯುವ ನಾಯಕರವರು, ನಮ್ಗೆ ಒಳ್ಳೆ ಅನುಭವ ಉಂಟು. ನಾವು ಸುಳ್ಳನ್ನು ಮತ್ತೆ ಕಳ್ಳತನವನ್ನು ನಾವು ತೋರಿಸಿಕೊಟ್ಟ ಕೂಡಲೇ ನಮ್ಗೆ ಎಲ್ಲರೂ ಇದ್ದವರು ನಮ್ಗೆ ಕಾಲಲ್ಲಿ ಒದೆ ಸಿಕ್ಕುವುದು ಜಾಸ್ತಿ. ನನಗೆ ಸ್ವಂತ ಅನುಭವ ಆಗಿದೆ. ನನ್ನ ಧರ್ಮದ ಒಳಗೆ ಆಗ್ಲಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಆಗ್ಲಿ, ನಾವು ಸತ್ಯ ಮತ್ತೆ ಕಳ್ಳತನವನ್ನು ತೋರಿಸ್ಲಿಕ್ಕೆ ಹೋದರೆ ನಮ್ಗೆ ಕಾಲಲ್ಲಿ ಒದೆ. ಈ ನಮ್ಮ ದೇಶದಲ್ಲಿ ಇವತ್ತು ಮರ್ಯಾದೆ ಮತ್ತೆ ಏನಂತ ಹೇಳಿದ್ದಾರೆ, ರೆಸ್ಪೆಕ್ಟ್ ಅಥವಾ ಜಕ್ಕಲಲ್ಲಿ ಕುತ್ಕೊಳಿಸಿ ಪೂಜೆ ಮಾಡುದು ಕಳ್ಳರನ್ನು ಮಾತ್ರ. ಇದು ಧಾರ್ಮಿಕ ಕ್ಷೇತ್ರದಲ್ಲಿ ಆಗ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಆಗ್ಲಿ, ಎಲ್ಲ ಕ್ಷೇತ್ರದಲ್ಲಿ. ಈಗ ನನ್ನ ಧರ್ಮದಲ್ಲಿ ನಾನು ನೋಡಿದ್ದೇನೆ, ಯಾರು ಅನ್ಯಾಯ ಮಾಡಿದ್ದಾರೆ ಅವರಿಗೆ ಅಪ್ಪಿಕೊಳ್ಳುವುದು ನಮ್ಮ ಧರ್ಮಗುರುಗಳು ಜಾಸ್ತಿ ಅಂತ ಹೇಳುವಾಗ, ಇವತ್ತು ಸತ್ಯಕ್ಕೆ ಬೆಲೆ ಎಲ್ಲಿ ಉಂಟು? ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಬೆಂಬಲಿಸುವವರು ಹೇಳಿದರು ಸರ್ಕಾರ ಬೆಲೆ ಬಂತು ಅಂತೇಳಿ, ಬೇರೆ ಬಂತು. ಇವತ್ತು ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೇನೆ, ದಿನ ಗಂಟೆಗಟ್ಟಲೆ ನಾನಿದ್ದೇನೆ. ಇವತ್ತು ಕಾಂಗ್ರೆಸ್ ಅನ್ನು ಬೆಂಬಲಿಸುವವರ ಪರಿಸ್ಥಿತಿ ಹೇಗಾಗಿತ್ತು ಹೇಳಿದರೆ, ತಂದೆ ತಾಯಿ ಸತ್ತ ಮಕ್ಕಳದಂತೆ ಅನಾಥರಾಗಿದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಅಂತೆ ಬೇಕಾದ ಸಮಯದಲ್ಲಿ ಮಾತಾಡುವುದಿಲ್ಲ. ಈಗ ನಮ್ಮ ಹೋರಾಟಗಾರರು ಹೇಳಿದರು ಮೇಡಮ್, ದಿವ್ಯಾ ನಾಯಕರವರು, ಅವರಿಗೆ ಯಾವ ರೀತಿಯೆಲ್ಲ ಪೊಲೀಸ್ ಅವರಿದ್ದಾರೆ ಫೋರ್ಸ್ ಮಾಡಿ ಬರೆಸಿದ್ದಾರೆ ಅಂತೇಳಿ ಹೇಳುವಾಗ, ಇವತ್ತು ಸರ್ಕಾರ ಬದಲಾಗಿದೆಯಾ ಇಲ್ವಾ ಅಂತೇಳಿ ಒಂದು ಸಂಶಯ ಬರ್ತದೆ. ಅದರ ಜೊತೆಯಲ್ಲಿ ನಾನು ಇವತ್ತು ಹೇಳ್ತಾ ಇದ್ದೇನೆ ಸೀದವಾಗಿ, ಕಾಂಗ್ರೆಸ್ ಇವತ್ತಿನ ಹೊಸ ಸರ್ಕಾರ ಶವಗಾರದಲ್ಲಿ ಇರುವ ಒಂದು ಶವದ ರೀತಿಯಲ್ಲಿ ಆಗಿದೆ. ಏನೋ ಒಂದು ದಮ್ಮು ಗಿಮ್ಮು ಇಲ್ಲ. ಇವತ್ತು ಕಾಂಗ್ರೆಸ್ ಹೆಸರು ಹೇಳಿಕೊಂಡು ಕಾಂಗ್ರೆಸ್ ಬೆಂಬಲಿಸುವವರು, ನಾನು ಕಾಂಗ್ರೆಸ್ ಬೆಂಬಲಿಗನಲ್ಲ, ನಾನು ಕಾಂಗ್ರೆಸ್ ಪಕ್ಷದವನಲ್ಲ, ನಾನು ನ್ಯೂಟ್ರಲ್. ಆದರೂ ಕೂಡ ಬೆಂಬಲಿಸುವವರ ಪರಿಸ್ಥಿತಿ ಇವತ್ತು ಏನಾಗಿದೆ ಹೇಳಿದರೆ, ಅವರು ಬಾಲ ಕೆಳಗೆ ಹಾಕಿ ಹೋಗ್ಬೇಕು, ಮುಖ ಎತ್ತಿ ನಡೀಲಿಕ್ಕೆ ಇವತ್ತು ಕಾಂಗ್ರೆಸ್ ಬೆಂಬಲಿಗರಿಗೆ ಸಾಧ್ಯವಾಗಿಲ್ಲ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಇವತ್ತು ಕಳ್ಳರನ್ನು ಅಪ್ಪಿಕೊಳ್ಳುವವರೇ ಜಾಸ್ತಿ ಆಗಿದ್ದಾರೆ. ಅವರನ್ನು ವೇದಿಕೆಯಲ್ಲಿ ಕೂತ್ಕೊಳ್ಳಿಸ್ತಾರೆ, ಅವರಿಗೆ ಸನ್ಮಾನ ಮಾಡ್ತಾರೆ. ಆದರೆ ನಾಯಕರಿಗೆ ಆದ ಪರಿಸ್ಥಿತಿ ನನಗಾಗಿದೆ, ಬಹಳಷ್ಟು ಮಂದಿಗೆ ಆಗ್ತದೆ. ನಾನು ಇವತ್ತು ಬಹಳ ನೋವಿನಿಂದ ಹೇಳ್ತೇನೆ. ಆದರೂ ಯುವ ನಾಯಕರವರು ತಮ್ಮ ಹೋರಾಟದಿಂದ ಹಿಂದೆ ಸರಿಯಬಾರದು. ನಮ್ಮ ಕೊನೆಯ ಉಸಿರು ಇರುವ ತನಕ ನಾವು ಯಾವ ತತ್ವ ಸಿದ್ಧಾಂತದಿಂದ ನಾವು ಇವತ್ತು ಜೀವಿಸ್ತೇವೆ, ಅದೇ ಪ್ರಕಾರ ನಾವು ಜೀವಿಸಿಕೊಂಡು ಹೋಗ್ಬೇಕಂದ್ರೆ, ನನಗೆ 67 ಏಜ್ ಆಯ್ತು ಪ್ರಾಯ. ನಾನು ಯುವ ನಾಯಕರಿಗೂ ಕೂಡ ನಾನು ಒಳ್ಳೆ ದೇವರ ಹತ್ರ ಬೇಡ್ತೇನೆ, ಮತ್ತೆ ಅವರ ಎಲ್ಲ ಹೋರಾಟಕ್ಕೆ ದೇವರು ಅವರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಬೇಡಿಕೊಳ್ತೇನೆ. ಬಹಳ ಬೇಸರದಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಉಂಟಾ ಇಲ್ವಾ ಅಂತೇಳಿ ಪುನಃ ಇವತ್ತು ಹೇಳ್ತಾ ಇದ್ದೇನೆ. ಇವತ್ತು ಕಷ್ಟದಲ್ಲಿ ಇರುವವರಿಗೆ, ಅನ್ಯಾಯದ ವಿರುದ್ಧ ಮಾತಾಡುವವರಿಗೆ, ಅವರಿಗೆ ಪಕ್ಷದವರಿಗೇನೆ ಇವತ್ತು ಕೇಳುವವರು ಹೇಳುವವರಿಲ್ಲ. ಇವತ್ತು ಎಲ್ಲ ಸುಳ್ಳುಗಳನ್ನು ಕಳ್ಳರನ್ನೇ ಬೆಂಬಲಿಸುವವರಿದ್ದಾರೆ. ಮತ್ತೆ ಒಳಗಿಂದ ಒಳಗೆ ಇವರಿಂದ ಕಾಂಪ್ರಮೈಸ್ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದವರು ಇವರ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಇವರಿಗೆ ಭಯ. ಆದ ಕಾರಣ ಇವತ್ತು ಈ ನಮ್ಮ ಹೋರಾಟಗಾರ್ತಿ ದಿವ್ಯಾ ನಾಯಕರು ಹೋರಾಟ ಮಾಡಿದ ನಾನು ಬಹಳವಾಗಿ ಮೆಚ್ಚಿದ್ದೆ ಅವರನ್ನು. ನಿಮ್ಮ ಹೋರಾಟ ಮುಂದುವರಿಯಲಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಜಾತಿ ಧರ್ಮದ ಹೆಸರಿನಲ್ಲಿ ಇವತ್ತು ಜನರು ಏನೆಲ್ಲ ಮಂದ ಮಾಡಿದ್ದಾರೆ, ಎಲ್ಲರೂ ಒಮ್ಮೆ ಅರ್ಥ ಮಾಡಿಕೊಳ್ಳಿ.
ಒಂದು ದೇವರ ಮೂರ್ತಿಯನ್ನು ಒಂದು ಡಿಪ್ಲಿಕೇಟ್ ಮಾಡುವುದಂತ ಹೇಳಿದರೆ ಅದನ್ನು ರಾತ್ರಿ ಕೊಂಡೋಗಿ ಹೇಳಿದ್ದಾರೆ. ಏನದು ಒಂದು ಫೀಟಿದು ಮೂರ್ತಿಯಾ? ಇಲ್ಲ, ಎಷ್ಟು ಟನ್ ವೇಟ್ ಇದು ಮೂರ್ತಿ? 30 ಫೀಟ್ ಚಿಲ್ಲರೆ ಎತ್ತರದ್ದು ಮೂರ್ತಿ. ಒಂದು ಅದರ ಕೈಕಾಲುಗಳನ್ನು ತುಂಡು ಮಾಡಿ, ಒಂದು ವೇಳೆ ಬೇರೆ ಧರ್ಮದವರು ಅದರ ಒಂದು ಬೆರಳನ್ನು ಅದನ್ನು ಮುಟ್ಟಿದ್ದರೆ ಇವತ್ತು ಇಡೀ ನಮ್ಮ ಜಿಲ್ಲೆ ಹೊತ್ತಿ ಉರಿಯುತ್ತಿತ್ತು. ಅದೇ ಧರ್ಮದವರು ಅದನ್ನು ತುಂಡು ಮಾಡಿ ದೇವರನ್ನು ಅಪಮಾನ ಮಾಡಿ. ಥ್ಯಾಂಕ್ ಯು. ಎಸ್ ಸರ್. ಜನರಲ್ ಟವರ್ ಅವರೇ, ಒಂದು ಮಾತನ್ನ ಹೇಳಿದ್ರಿ, ಸತ್ಯ. ಒಂದು ಬೆರಳು ಎಲ್ಲಾದ್ರೂ ಡ್ಯಾಮೇಜ್ ಆಗ್ತಾ ಇದ್ರೆ ಧರ್ಮ ಅಂದ್ರು ಅಂತ ಹೇಳ್ತಾ ಇದ್ರು, ಮೂರ್ತಿಯನ್ನ ಭಗ್ನ ಮಾಡಿದ್ರು ಅಂತ ಹೇಳ್ತಾ ಇದ್ರು, ದೊಡ್ಡ ಜಿಲ್ಲೆ ಹೊತ್ತಿ ಉರಿತಾ ಇತ್ತು. ಇದು ಈ ರೀತಿ ಕಂಪ್ಲೀಟ್ ಆಗಿ ಅವರು ಹೇಳ್ತಾ ಇದ್ರು ದಿವ್ಯಾ ನಾಯಕ್ ಅವರು, ಯಾವ ರೀತಿ ಅದನ್ನ ಪೀಸ್ ಮಾಡಿ ಎತ್ತಾಕೊಂಡು ಹೋಗಿ ಒಂದು ಲಾರಿಯೆಲ್ಲ ಹಾಕಿ ಪುಡಿ ಮಾಡಿ ಎತ್ತಾಕೊಂಡು ಹೋಗ್ತಾ ಇದ್ರು ಅಂತ ಬಂದಾಗ ಬಹಳಷ್ಟು ಬೇಸರ ಆಗುತ್ತೆ. ಪರಶುರಾಮನ ಮೂರ್ತಿ, ನಾವು ನೋಡಿದಂತಹ ಪರಶುರಾಮನ ಮೂರ್ತಿ, ನಾವು ಕೈ ಮುಗಿದಂತಹ ಪರಶುರಾಮನ ಮೂರ್ತಿ, ಎಲ್ಲ ಜಾತಿಯವರು ಇವತ್ತು ನಾವು ನಮ್ಮ ಪರಶುರಾಮರನ್ನು ನಾವು ನಂಬುವವರು. ಇವತ್ತು ನಮ್ಮ ಜಿಲ್ಲೆ ಪರಶುರಾಮನ ಷಷ್ಠಿ ಅಂತ ಹೇಳಿರ್ತಾರೆ. ನಾನು ಕ್ರಿಶ್ಚಿಯನ್. ಪರಶುರಾಮನ ಷಷ್ಠಿ ಇನ್ನೊಂದು ನಮ್ಮ ಇಡೀ ಜಿಲ್ಲೆ ಬ್ರಿಟಿಷ್ ಕಾಲದಿಂದ ಇದು ಹೆಸರುವಾಸಿಯಾದದ್ದು ರೋಮ್ ಆಫ್ ದ ಈಸ್ಟ್ ಮತ್ತೆ ಪರಶುರಾಮನ ಷಷ್ಠಿ ಅಂತ ಹೇಳಿ 100 ವರ್ಷದ ಚರಿತ್ರೆ ಇವತ್ತು ನಿನ್ನೆದಲ್ಲ. ಏನ್ ಮಾಡಿ ಹಾಕಿದ್ರು ಇವರು? ಕರೆಕ್ಟ್. ಎಸ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಎಸ್, ಇದು ಜೊತೆಗೆ ಕೋಟಿಗಟ್ಟಲೆ ಸರ್ಕಾರದ ದುಡ್ಡು ಬರುತ್ತೆ, ಕಮಿಷನ್ ಬರುತ್ತೆ, ಜನರ ಕಣ್ಣಿಗೆ ಮಣ್ಣೆರಚಿದ್ದಾರ ಶಾಸಕರು, ನಿರ್ಮಿತಿ ಕೇಂದ್ರ ಅನ್ನೋ ವಿಚಾರಗಳು ಬರುತ್ತೆ. ಇಲ್ಲಿ ನಾನು ನೇರವಾಗಿ ಕೇಳ್ತೀನಿ ಮೇಡಮ್, ಕ್ಲಾರಿಟಿ ಬೇಕಾಗುತ್ತೆ ನಮ್ಗಳಿಗೆ. ಒಂದ್ ಕಡೆ ಒಂದ್ಸಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೇನೆ ತಮ್ಮ ಈ ಒಂದು ಹೋರಾಟಕ್ಕೆ. ಯಾಕಂದ್ರೆ ಹೇಳಿದಾಗ ಬಹಳಷ್ಟು ಚರ್ಚೆಗಳ ನಡುವೆ, ಆರೋಪಗಳ ನಡುವೆ, ಉಪವಾಸ ಸತ್ಯಾಗ್ರಹಗಳಿಂದ ಹಿಡಿದು ತಾವುಗಳಲ್ಲಿ ರಾಜಕೀಯ ರಹಿತವಾಗಿರುವಂತಹ ಹೋರಾಟಗಳನ್ನ ಮಾಡಿದ್ದೀರಾ. ಯಾರು ಏನೇ ಮಾಡಲಿ, ಯಾಕಂತ ಹೇಳಿದಾಗ ಈಗ ಕ್ರೆಡಿಟ್ಸ್ಗಳನ್ನ ಯಾರು ತೆಗೆದುಕೊಳ್ಳುವಂತಹ ಅವಶ್ಯಕತೆಗಳಿಲ್ಲ. ಯಾಕಂತ ಬಂದಾಗ ನಾಚಿಕೆ ಆಗಬೇಕು ತಮ್ಗಳಿಗೆ. ಯಾಕಂದ್ರೆ ಈಗ ಇರುವಂತಹ ಸರ್ಕಾರ, ಈ ಹಿಂದೆ ಇದ್ದಂತಹ ಸರ್ಕಾರ, ಈಗ ಇರುವಂತಹ ಸರ್ಕಾರದ ನಡುವೆಯೂ ಕೂಡ ಹೆಣ್ಮಗಳೊಬ್ಳಿಗೆ ಹೋರಾಟವನ್ನ ಮಾಡಿದಾಗ ಮುಚ್ಚಳಿಕೆ ಪತ್ರವನ್ನ ಬರೆದು ಕೊಡ್ತೀರಿ ಅಂತ ಬಂದಾಗ ತಮ್ಗಳ ಒಂದು ಏನು ವ್ಯವಸ್ಥೆ ಯಾವ ರೀತಿ ಇದೆ, ತಮ್ಗಳ ಒಂದು ಗೌರವ ನಮ್ಮ ಸಮಾಜದಲ್ಲಿ ಯಾವ ರೀತಿ ಇದೆ, ಹೀಗಿನ ಆಡಳಿತ ಪಕ್ಷದ ಮಾನ ಮರ್ಯಾದೆ ಯಾವ ರೀತಿ ಇದೆ ಸಮಾಜದಲ್ಲಿ, ಎಲ್ಲವೂ ಕೂಡ ಕಾಣ್ತಾ ಇದೆ. ಇವತ್ತಲ್ಲಿ ಪ್ರೊಟೆಸ್ಟ್ಗಳನ್ನ ಮಾಡಿದ್ದೀರಾ ಸರಿ, ಆದರೆ ಇಂತಹ ಘಟನೆ ಯಾರಾದ್ರೂ ಕೇಳಿದ್ದೀರಾ? ಇಲ್ಲೂ ಕೂಡ DC ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಇಲ್ಲೂ ಕೂಡ ರಾತ್ರೋರಾತ್ರಿ ಮೂರ್ತಿಯನ್ನ ಅಲ್ಲಿಂದ ಸ್ಥಳಾಂತರ ಮಾಡ್ತಾರಂತ ಬಂದಾಗ ಯಾವ ಸೀಮೆಯಲ್ಲಿ ಆಗ್ತಾ ಇದೆಯಾ ಇದೆಲ್ಲವೂ ಕೂಡ ಅನ್ನುವಂಥ ಪ್ರಶ್ನೆಗಳನ್ನ ಮಾಡುವಂತಹ ಒಂದು ಯೋಗ್ಯತೆ ಇದೆಯಾ ಅನ್ನುವಂಥ ಪ್ರಶ್ನೆ. ಜೊತೆಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಇಷ್ಟೇ, ಅಲ್ಲಿ ಕಾಂಗ್ರೆಸ್ BJP ಅನ್ನುವಂಥದ್ದಿಲ್ಲ. ಎಲ್ಲವೂ ಕೂಡ ಒಳಗೊಳಗಿಂದಲೇ ಬಾಯಿ ಆಗ್ತಾ ಇದೆ. ಒಳಗೊಳಗಿಂದಲೇ ಸ್ನೇಹಿತರಿದ್ದಾರೆ. ಹಾಗಿದ್ದಾಗ ಇಂತಹ ಪರಿಸ್ಥಿತಿಗಳು, ನಡುವಲ್ಲಿ ಅನಾಥ ಆಗಿರುವಂಥದ್ದು ನಮ್ಮ ಪರಶುರಾಮ, ನಾಪತ್ತೆ ಆಗಿರುವಂಥದ್ದು ನಮ್ಮ ಪರಶುರಾಮ, ನಾಪತ್ತೆ ಆಗಿರುವಂಥದ್ದು ನಮ್ಮ ಸೃಷ್ಟಿಕರ್ತ. ಬೇಸರ ಆಗ್ತಾ ಇರುವಂಥದ್ದು ನಮ್ಗಳಿಗೆ. ನೈಜ ಹಿಂದೂಗಳಾಗಿದ್ದವರು ನಿಜವಾಗ್ಲೂ ಕೂಡ ಹೋರಾಟವನ್ನ ಮಾಡ್ತೀರಾ, ನೋ ಡೌಟ್. ನಾಟಕವನ್ನ ಮಾಡುವವರು ನಾಟಕಕ್ಕೆ ಸೀಮಿತರಾಗಿರ್ತೀರಾ, ನೋ ಡೌಟ್. ನಾನು ಅಷ್ಟನ್ನೇ ಹೇಳ್ತಾ ಇರುವಂಥದ್ದು. ಎಸ್ ಮೇಡಮ್, ಈಗ ಸದ್ಯ ಏನು ಹೇಳ್ತಾ ಇದ್ದಾರೆ? ಯಾಕಂದ್ರೆ ತಾವುಗಳು ಒಂದು ಹಂತಕ್ಕೆ ಹೋರಾಟವನ್ನ ಮಾಡಿ ಎಲ್ಲವನ್ನ ಮೆಜಲುಗಳನ್ನ ನೋಡಿದಿರ. ಈ ಒಂದು ಹೋರಾಟದಲ್ಲಿ ಏನು ಹೇಳ್ತಾ ಇದ್ದಾರೆ? ನಿರ್ಮಿತಿ ಕೇಂದ್ರದವರ ನಿಲುವೇನಂತೆ? ಇದು ಯಾವಾಗ ಪ್ರತಿಷ್ಠಾಪನೆ ಆಗುತ್ತಂತೆ? ಏನ್ ಕತೆ ಅಂದ್ರೆ ಅಲ್ಲಿ ಪಾದ ಮತ್ತು ಕೆಲವು ಭಾಗಗಳು ಉಳಿದಿದೆ, ಅಂದ್ರೆ ಮೂರ್ತಿಯ ಪಾದ ಮತ್ತು ಕಾಲು ಉಳಿದಿದೆ. ಅದೆಲ್ಲವೂ ಕೂಡ ಉಕ್ಕಿನಿಂದ ಆಗಿದೆಯಾ ಹೇಗೆ, ಅಥವಾ ಮೇಲಿನ ಭಾಗ ಮಾತೆಲ್ಲವೂ ಕೂಡ ಚೇಂಜ್ ಆಗಿದೆಯಾ ಹೇಗೆ? ಸರ್, ನಮ್ದು ವಾದ ಇದ್ದು ಕಂಪ್ಲೀಟ್ ಮೂರ್ತಿ ಅದು ಫೇಕ್ ಅಂತ. ಅದನ್ನ ಅವರು ತೆಗೆದು ತಗೊಂಡು ಹೋಗಿದ್ದಾರೆ. ಈಗ ಉಳಿದಿರೋದು ಅದು ಫೇಕ್ ಅನ್ನೋದು ಎಲ್ಲರ ಜನರಿಗೆ ಗೊತ್ತಾಗೋಗಿದೆ. ಇವಾಗ ಅವರು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೂ ಕಂಪ್ಲೀಟ್ ಆಗಿ ಹೊಸದಾಗಿ ಮೊದ್ಲಿಂದಾನು ಮಾಡ್ಬೇಕಾಗತ್ತೆ. ಇವಾಗ ಇರೋದ್ರ ಮೇಲೆ ಮತ್ತೆ ಕೂರಿಸ್ತೇನೆ ಅದೆಲ್ಲ ಹೇಳಕ್ ಆಗಲ್ಲ ಅಲ್ವಾ? ಅವ್ರು ಅದಕ್ಕೆ ಸ್ಪಷ್ಟನೆ ಅವ್ರು ಕೊಡ್ಬೇಕು. ಇವಾಗ ನಾವು ಫೇಕ್ ಅಂತ ಹೇಳಿದ್ವಿ, ಅದು ಪ್ರೂವ್ ಆಗಿದೆ. ಒಂದನೇದು. ನಿರ್ಮಿತಿಯವರು ಎರಡನೇದು ಏನ್ ಹೇಳಿದ್ದಾರೆ, ಇವಾಗ ತಹಶೀಲ್ದಾರ್ ಅವರು ಅಲ್ಲಿ ಒಂದು ಬ್ಯಾನರ್ ಹಾಕಿದ್ದಾರೆ ನವೆಂಬರ್ ಕೊನೆಯ ತನಕ ಅಂತ. ಅವ್ರು ಸ್ಪೆಸಿಫಿಕ್ ಡೇಟ್ಸೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ಇವಾಗ ಮುಂದೆ ಫಸ್ಟ್ ಜೂನ್ ಇಂದ ಅದನ್ನ ಸೆಪ್ಟೆಂಬರ್ ಅಂದ್ರು, ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಹೋಯ್ತು, ಅಕ್ಟೋಬರ್ ಇಂದ ಇವಾಗ ನವೆಂಬರ್ ಅಂತ ಇದೆ. ಅಲ್ಲಿ ನವೆಂಬರ್ ಅಂತ ಹಾಕಿದ್ದಾರೆ. ಒಂದು ಪ್ರೆಸ್ ರಿಲೀಸ್ ಅಲ್ಲಿ ಅವರು ಡಿಸೆಂಬರ್ ಅಂತ ಕೊಡ್ತಾರೆ. ಯಾರಿಗೂ ಯಾವಾಗ ಅದು ಕ್ಲಿಯರ್ ಆಗತ್ತೆ ಅಂತ ಗೊತ್ತಿಲ್ಲ. ಯಾರಿಗೂ ಅದು ಕ್ಲಿಯರ್ ಆಗಿ ಇಂಟಿಮೇಶನ್ ಇಲ್ಲ. ಅವ್ರಿಗೆ ಹೇಗ್ ಟೈಮ್ ಬೇಕು ಹಾಗೆ ಒಂದೊಂದ್ ತಿಂಗಳು ಮುಂದೆ ಹಾಕೊಂಡು ಹೋಗ್ತಾ ಇದಾರೆ. ಇಲ್ಲಿ ಆ ಮೂರ್ತಿ ಹೋಗೋ ತನಕ ಅವ್ರಿಗೆ ಒಂದು ಪೊಲೀಸ್ ಪ್ರೊಟೆಕ್ಷನ್ ಬೇಕಿತ್ತು. ಆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ ಹೋಗಿದ್ದಾರೆ ಸರ್ ಮೂರ್ತಿಯನ್ನ. ಓಕೆ ಪೊಲೀಸರ ಪ್ರೊಟೆಕ್ಷನ್ ಅಲ್ಲಿ ಪರಶುರಾಮನ ಮೂರ್ತಿಯನ್ನ ಸ್ಥಳಾಂತರ ಮಾಡಲಾಗಿದೆ. ಗ್ರೇಟ್ ಆಗಿರುವಂತ ನಮ್ಮ ಸಮಾಜ, ಗ್ರೇಟ್ ಆಗಿರುವಂತ ನಮ್ಮ ಕಾರ್ಕಳ. ಅಂಡ್ ನಿಜವಾಗ್ಲೂ ಕೂಡ ಯಾರು ವೋಟ್ ಹಾಕಿರುವಂಥದ್ದು ಧನ್ಯವರ, ಅಥವಾ ನಾವುಗಳು ನೋಡಿ ಸುಮ್ಮನೆ ಕುಳಿತುಕೊಂಡಿರುವಂಥವರು ಧನ್ಯರ, ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಅಂತ ಬಂದಾಗ ಜನರಿಂದ ಆಯ್ಕೆ ಆಗಿರುವಂತಹ ಶಾಸಕರು ಈ ರೀತಿ ಜನರನ್ನ ಮಂಗ ಮಾಡ್ತಾ ಇದ್ರು ಕೂಡ ಶಾಸಕರು ಮಂಗೆ ಮಾಡ್ತಾರೆ. ಎಸ್ ಮೇಡಮ್,
ಇಲ್ಲಿ ಇನ್ನೊಂದ್ ಏನಾಗಿದೆ ಅಂದ್ರೆ ಸರ್, ಅಲ್ಲಿ ಇರುವಂತಹ ತಳಮಟ್ಟದ ಕಾರ್ಯಕರ್ತರು ಏನಿದ್ದಾರೆ, ಇವಾಗಿನ ಸರ್ಕಾರದವರು, ಕಾಂಗ್ರೆಸ್ ಅವರು ಇರ್ಬೋದು, ಅವರು ಪಾಪ ಏನೋ ಒಂದು ಟ್ರೈ ಮಾಡ್ತಾ ಇದಾರೆ, ನಾವು ಟ್ರೈ ಮಾಡೋಣ, ಅವ್ರಿಗೆ ಗೊತ್ತೇ ಇಲ್ಲ. ಆದ್ರೆ ಒಳಗಡೆಯಿಂದ ಈ ಕಾಂಗ್ರೆಸ್ ನ ಯಾರೆಲ್ಲ ಮೇಲೆ ಇದಾರಲ್ವಾ, ಅವರು ಪ್ಲಸ್ ಸಚಿವರು ಇರ್ಬೋದು, ಗವರ್ಮೆಂಟ್ ಇರ್ಬೋದು, ಪ್ಲಸ್ ಅಲ್ಲಿನ ಶಾಸಕರು ಎಲ್ರು ಒಂದೇ ಸರ್. ಅವರು ಇಬ್ರು ಕ್ಲಬ್ ಆಗ್ಬಿಟ್ಟು ಇದನ್ನ ಮಾಡ್ತಾ ಇದಾರೆ. ಬಟ್ ಇಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ಗೊತ್ತಿಲ್ಲ, ಅವ್ರೇನೋ ಹೋರಾಟ ಮಾಡ್ತಾ ಇದಾರೆ. ಆದ್ರೆ ಮೂರ್ತಿ ತಗೊಂಡು ಹೋಗಾಗ ಅಲ್ಲಿ ಕೊಟ್ಟಿರೋದು ಇದೇ ಸರ್ಕಾರ, ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ಅಲ್ಲಿಂದ ಕಳಿಸಿರೋದು. ಯಾಕಂದ್ರೆ ಜಿಲ್ಲಾಡಳಿತದಿಂದಾನೇ ಹೋಗಿರೋದು, ಅದು ಜಿಲ್ಲಾಡಳಿತದಿಂದಾನೇ ಪೊಲೀಸರಿಗೆ ಇರೋದು. ಪೊಲೀಸರದು ತಪ್ಪಿಲ್ಲ. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಅವ್ರು ನನ್ಗೆ ಅಕ್ಯೂಸ್ಡ್ ಅಂತ ಹೇಳಿರ್ಬೋದು, ನಂತರ ಮುಚ್ಚಳಿಕೆ ಬರೆಸ್ಕೊಂಡಿರ್ಬೋದು. ಆದ್ರೆ ಪೊಲೀಸರಿಗೆ ಅವರು ಜಿಲ್ಲಾಡಳಿತನಾಗ್ಲಿ ತಹಶೀಲ್ದಾರ್ನಾಗ್ಲಿ ಕ್ವಶನ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವರಿಗೆ ಇಂಟಿಮೇಷನ್ ಇರೋದೇ ಜಿಲ್ಲಾಡಳಿತದಿಂದ, ನೀವು ಅಲ್ಲಿ ಪ್ರೊಟೆಕ್ಷನ್ ಕೊಡಿ, ಅವಳನ್ನ ಅಲ್ಲಿಂದ ಕಳಿಸಿ ಅಂತ. ನಿಜ 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 ನಿಜ. ಒಂದು ಹೇಳ್ತೀನಿ ಮೇಡಮ್, ಒನ್ಸ್ ಅಗೇನ್ ತಾವು ನಾನು ಹೇಳ್ತೇನೆ, ಪರಶುರಾಮ ದೇವರು ನಮ್ಮ ನಂಬಿಕೆ. ಯಾರು ಅನ್ಯಾಯ ಮಾಡ್ತಾರೆ, ಧರ್ಮದ ದಾರಿಯಲ್ಲಿ ಹೋಗ್ತಾರೆ, ಅವರಿಗೆ ಧರ್ಮ ಏನು ಅನ್ನುವಂಥದ್ದನ್ನ ಪ್ರತಿ ಬಾರಿ ಪರಶುರಾಮ ತೋರಿಸಿಕೊಟ್ಟಿದ್ದಾನೆ. ಜೊತೆಗೆ ನಾಟ್ ಓನ್ಲಿ ದ್ಯಾಟ್, ಆಸ್ ಎ ಹೆಣ್ಮಗಳಾಗಿ ಈ ಒಂದು ಹೋರಾಟವನ್ನ ಮಾಡಿದ್ದೀರಾ. ಪರಶುರಾಮನ ಅನುಗ್ರಹ ಒಂದ್ ಕಡೆ ಇರುತ್ತೆ ತಮ್ಮ ಮೇಲೆ, ನೋ ಡೌಟ್. ಆದ್ರೆ ಸಮಾಜ ನೋಡ್ತಾ ಇದೆ, ತಮ್ಮ ಒಂದು ದಿಟ್ಟತನವನ್ನ ನೋಡ್ತಾ ಇದೆ, ಜೊತೆಗೆ ತಮಗೆ ಆಗಿರುವಂಥ ಅನ್ಯಾಯವನ್ನ ನೋಡ್ತಾ ಇದೆ, ಜೊತೆಗೆ ಈ ಕಳ್ಳ ಸರ್ಕಾರವನ್ನ ನೋಡ್ತಾ ಇದೆ, ಈ ಹಿಂದಿನ ಕಳ್ಳ ಸರ್ಕಾರವನ್ನ ನೋಡ್ತಾ ಇದೆ, ಜೊತೆಗೆ ಕಳ್ಳರ ತರ ಆಟ ಆಡ್ತಾ ಇರುವಂತಹ ಜನಪ್ರತಿನಿಧಿಗಳನ್ನ ಜನರು ನೋಡ್ತಾ ಇದ್ದಾರೆ. ಜೊತೆಗೆ ಎಲ್ಲಿಗೆ ನ್ಯಾಯ ಸಿಗಬೇಕು ಅಲ್ಲಿ ನ್ಯಾಯ ಸಿಕ್ಕೇ ಸಿಗುತ್ತೆ, ಆ ಒಂದು ನಂಬಿಕೆ ಇದೆ. ಅದೇ ಬಹಳಷ್ಟು ಬೇಸರ ಆಗ್ತಾ ಇದೆ. ಹಿಂದುತ್ವ, ಹಿಂದೂ ದೇವರುಗಳು ಅನ್ನುವಂತಹ ಧಾರ್ಮಿಕತೆಯ ಭಾಷಣವನ್ನು ಮಾಡುವಂತಹ ಒಬ್ಬೇ ಒಬ್ರು ಕೂಡ ಈಗ ತುಟಿಯನ್ನ ಬಿಚ್ತಾ ಇಲ್ಲ. ಅಲ್ಲಿ ಅನಾಥವಾಗಿರುವಂತಹ ಪರಶುರಾಮನ ಕಾಲುಗಳು, ಪರಶುರಾಮನ ಪಾದಗಳು, ತಲೆ ಇಲ್ಲ, ಅಲ್ಲಿ ಕೊಡಲಿ ಇಲ್ಲ, ಪರಶುರಾಮನ ದೇಹ ಇಲ್ಲ, ಕೈಗಳಿಲ್ಲ, ಎಲ್ಲವನ್ನು ಕೂಡ ಕಿತ್ತು ತಿಂದಂತಹ ರಾಕ್ಷಸರು. ಹಣ, ಭ್ರಷ್ಟಾಚಾರ, ಕಮಿಷನ್ ದುಡ್ಡಿಗೋಸ್ಕರ ಪರಶುರಾಮನನ್ನ ಕಿತ್ತು ತಿಂದಂತಹ ರಾಕ್ಷಸರು. ಈ ರಾಕ್ಷಸರು ಯಾರು ಅನ್ನೋದು ಜನರಿಗೆ ಗೊತ್ತಿದೆ, ಗೊತ್ತಾಗ್ತಾ ಇದೆ. ಗೊತ್ತಿಲ್ಲದಿದ್ರೂ ಕೂಡ ಪರಶುರಾಮನ ಗೊತ್ತಾಗುವ ಹಾಗೆ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ. ಅಂಡ್ ಒನ್ಸ್ ಅಗೇನ್ ಕೊನೆಯದಾಗಿ ಮೇಡಮ್, ಬಹಳಷ್ಟು ಕರೆಗಳು ಬರ್ತಾ ಇದೆ, ಸಮಯದ ಅಭಾವ ತುಂಬಾ ಇದೆ, ಹಾಗಾಗಿ ಕರೆಗಳನ್ನು ನಾನು ಸ್ವೀಕಾರ ಮಾಡ್ತಾ ಇಲ್ಲ ಇನ್ನು ಮುಂದಕ್ಕೆ, ಕ್ಷಮಿಸಿ ಆ ಒಂದು ವಿಚಾರದಲ್ಲಿ. ಹಾಗಿದ್ದಾಗ ಕೊನೆಯದಾಗಿ ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ಹೋರಾಟದ ಬಗ್ಗೆ? ಅಂಡ್ ನಮಗೆ ಬಹಳಷ್ಟು ಅಭಿನಂದನೆಗಳು ತಮ್ಗಳಿಗೆ, ತಮ್ಮ ಒಂದು ಹೋರಾಟಕ್ಕೆ. ಅಂಡ್ ಕೊನೆಯದಾಗಿ ಈ ಸಂದರ್ಭ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಜನತೆಗೆ? ನಾವು ಇವಾಗ ಆಲ್ರೆಡಿ ಕಂಪ್ಲೇಂಟ್ಸ್ ಎಲ್ಲ ಲಾಂಚ್ ಮಾಡಿದೀವಿ ಆ ಕೇಸಲ್ಲಿ. ಯಾರೆಲ್ಲ ಇದ್ದಾರೆ 5 ಜನರನ್ನ ಪಾರ್ಟಿ ಮಾಡಿ, ಶಾಸಕರನ್ನು ಸೇರಿಸಿ ಫಸ್ಟ್ ಪಾರ್ಟಿ ಮಾಡಿ ನಾವು ಲೋಕಾಯುಕ್ತಕ್ಕೆ ಮತ್ತೆ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದನ್ನ ಈ ತಪ್ಪಿ ಯಾರು ಮಾಡಿದಾರೆ ಅವರಿಗೆ ಶಿಕ್ಷೆ ಆಗುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅದರ ಜೊತೆಗೆ ನಮ್ಗೆ ಅಲ್ಲಿ ಕಂಚಿನ ಪ್ರತಿಮೆ ಪರಶುರಾಮಂದು ಅತ್ಯಂತ ವಿಜೃಂಭಣೆಯಿಂದ ಪರಶುರಾಮನ್ಗೆ ಏನ್ ಘನತೆ ಇದೆ ಅದರಿಂದ ಬಂದು ನಿಲ್ಲುವ ತನಕ ನಮ್ದು ಹೋರಾಟ ಇರುತ್ತೆ ಸರ್ ಇದು. ಓಕೆ ಓಕೆ, ಬ್ಯೂಟಿಫುಲ್. ಎಸ್ ಮೇಡಮ್, ಯಾರೂ ಇಲ್ಲ ಅಂತ ಬಂದಾಗ ದೇವರು ಇತರ ವಿಧಾನಗಳಲ್ಲಿ ಬರ್ತಾರೆ ಅನ್ನೋ ನಂಬಿಕೆ, ಇವೆಲ್ಲದರ ಜೊತೆಗೆ ಇದು ಪರಶುರಾಮನ ಮೂರ್ತಿ, ಆ ಪರಶುರಾಮನ ಮೂರ್ತಿಗೆ ಅನ್ಯಾಯ ಆಗಿದೆ ಅಂತ ಬಂದಾಗ ಭಾಷಣವನ್ನು ಬಿಡುವವರು ಯಾರು ಕೂಡ ಈಗ ಮಾತಾಡ್ತಿಲ್ಲ ಅನ್ನುವಂಥದ್ದು ಅಷ್ಟು ವಿಪರ್ಯಾಸದ ಸಂಗತಿ. ಅದೇನೇ ಇರಲಿ, ನಾನು ಈ ಹಿಂದೆ ಮಾತಾಡಿದ್ದೆ ತಂಬಳಿ, ಆವಾಗಲೂ ಕೂಡ ಹೇಳಿರುವಂಥ ಮಾತು ಇಷ್ಟೇ, ನಮ್ಗಳ ಹೋರಾಟ ಇರುವಂಥದ್ದು ಇದು ಪರಶುರಾಮನ ಮೂರ್ತಿ ಅಸಲಿಯೋ ನಕಲಿಯೋ ಕಂಚಿನದ್ದ ಅನ್ನುವಂಥದ್ದು ಪ್ರೂವ್ ಆದರೆ ನಮ್ಗಳಿಗೆ ಬಹಳ ಹೆಮ್ಮೆ ಇದೆ, ಖುಷಿ ಇದೆ. ಯಾಕಂದರೆ ಪರಶುರಾಮನ ಮೇಲೆ ನಂಬಿಕೆ ಇದೆ. ನಾವು ಎಲ್ಲೂ ಕೂಡ ಇದನ್ನು ಅನುಮಾನ ಪಡಲಿಲ್ಲ, ಆದರೆ ಅನುಮಾನ ಪಡುವಂಥ ರೀತಿಗಳಲ್ಲಿ ಸೃಷ್ಟಿಯಾಗಿದ್ದಂಥ ವಿಚಾರವನ್ನು ಹೇಳಿದರೆ ಈಗಲೂ ಕೂಡ ಹೇಳ್ತಾ ಇರುವಂಥದ್ದು ಇಷ್ಟೇ, ಅಲ್ಲಿ ಕಂಚಿನ ಗೌರವದ ಪರಶುರಾಮನ ಮೂರ್ತಿಯ ಪ್ರತಿಷ್ಠಾಪನೆ ಆಗಲಿ ಅನ್ನೋದು ತಮ್ಮಗಳ ಉದ್ದೇಶ, ಅದನ್ನು ಬಿಟ್ಟು ಬೇರೆ ಏನಿಲ್ಲ. ಹಾಗಿದ್ದಾಗ ನಿಜವಾಗ್ಲೂ ತಮ್ಮ ಹೋರಾಟಕ್ಕೆ ಒಂದು ಸರಿಯಾಗಿರುವಂತಹ ನ್ಯಾಯ ಸಿಗಲಿ ಅಂತ ನಮ್ಮ ಆಶಯ ಅಲ್ಲ, ಪರಶುರಾಮ ದೇವರು ಕೊಡ್ತಾರೆ ಅಂತ ನಮ್ಮ ನಂಬಿಕೆ. ಅದೆಲ್ಲವೂ ಬಿಟ್ಟು ಈ ಒಂದು ವಿಚಾರದಲ್ಲಿ ರಾಜಕೀಯವನ್ನ ಮಾಡಿದವರು, ಕಮಿಷನ್ ದುಡ್ಡನ್ನ ಕೊಳ್ಳೆ ಹೊಡೆದವರು, ಕೋಟಿಗಟ್ಟಲೆ ಹಣವನ್ನ ಲೂಟಿ ಮಾಡಿದವರು, ಅವರೆಲ್ಲರಿಗೂ ಕೂಡ ಪರಶುರಾಮ ಒಂದಲ್ಲ ಒಂದಿನ ಬುದ್ಧಿಯನ್ನ ಕಲಿಸ್ತಾರೆ ಅನ್ನುವಂಥ ನಂಬಿಕೆ. ಜೊತೆಗೆ ಜನರು ನೋಡ್ತಾ ಇದ್ದಾರೆ, ಬಹಳಷ್ಟು ಕಮೆಂಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ, ತಮ್ಮ ಹೋರಾಟವನ್ನ ಬಹಳಷ್ಟು ಜನರು ಪ್ರಶಂಸೆಯನ್ನ ಮಾಡ್ತಾ ಇದ್ದಾರೆ. ಅವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಶಾಸಕರು ಈ ರೀತಿ ಮಾಡಬಾರ್ದಿತ್ತು ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ನಿರ್ಮಿತಿ ಕೇಂದ್ರದವರ ಕತೆ ಏನು ಅಂತ ಪ್ರಶ್ನೆ, ತಾವುಗಳು ಎಷ್ಟೇ ಆಟ ಆಡ್ಬೋದು, ಎಷ್ಟೇ ಬುದ್ಧಿವಂತರಾಗಿರ್ಬೋದು, ಆದರೆ ಸಮಾಜ ಅನ್ನುವಂಥದ್ದು ಇದ್ದೇ ಇರುತ್ತೆ, ಸತ್ಯ ಅನ್ನುವಂಥದ್ದು ಗೊತ್ತಾಗಿಯೇ ಆಗುತ್ತೆ. ತಮ್ಗಳಿಗೂ ಕೂಡ ಒಂದು ಕಪ್ಪು ಚುಕ್ಕೆ. ಇನ್ನು ಯಾವುದೇ ಪ್ರಾಜೆಕ್ಟ್ಗಳು ಬಂದಾಗ ಯಾರಪ್ಪ ಕಾರ್ಕಳದ ನಿರ್ಮಿತಿ ಕೇಂದ್ರದವರ ಪ್ರಾಜೆಕ್ಟಾ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಏನು ಮಾಡ್ತೀರಾ ಸರ್? ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಯಾರೋ ಹೇಳಿದ್ರು, ಏನೋ ಒಂದ್ಗಳಿಗೆ ಆಗಬೇಕು ಅಂತ ಬಂದಾಗ ಪರಶುರಾಮನನ್ನ ಈ ರೀತಿ ಮಾಡಿ ಹಾಕಿದ್ದಾರಲ್ಲ ತಾವುಗಳು, ಬಹಳಷ್ಟು ಬೇಸರ ಆಗುತ್ತೆ. ಆದರೆ ಯಾವಾಗ ತಾವುಗಳು ಬುದ್ಧಿ ಪಡೆದುಕೊಳ್ತೀರ ಅನ್ನೋದು ಗೊತ್ತಿಲ್ಲ, ಆದರೆ ಜನರಿಗೆ ಬುದ್ಧಿ ಬರಬೇಕು. ಪ್ರತಿ ಬಾರಿಯೂ ಕೂಡ ಈ ರೀತಿ ನಮ್ಮ ದೇವರುಗಳು ಅಥವಾ ನಮ್ಮ ಧರ್ಮ ಅನ್ನುವಂತಹ ಭಾಷಣ ಮಾಡುವವರು ಈ ರೀತಿ ಅನ್ಯಾಯವನ್ನು ಮಾಡಿದಾಗ ಯಾರೊಬ್ಬರೂ ಕೂಡ ಮಾತಾಡ್ತಿಲ್ಲವಲ್ಲ, ಯಾರೊಬ್ಬರೂ ಕೂಡ ನಮ್ಗಳಿಗೆ ಸಂಬಂಧವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ತಾವುಗಳು ಇದ್ದೀರಾ ಅಂತ ಬಂದಾಗ ತಮ್ಗಳ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿ. ನಾಳೆ ತಮ್ಗಳ ಅಸ್ತಿತ್ವಕ್ಕೆ ಬರುತ್ತೆ, ತಮ್ಗಳ ಬುಡಕ್ಕೆ ಬಂದು ಬೀಳುತ್ತೆ ಬೆಂಕಿ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಇಂದು ಪರಶುರಾಮ ಈ ರೀತಿ ಅನಾಥವಾಗಿ ಬಿದ್ದಿದ್ದಾನೆ.
ಮುಂದೊಂದಿನ ನಮ್ಗಳ ಕತೆ ಆಗಿರ್ಬೋದು. ಯಾಕಂದ್ರೆ ಈ ರಾಜಕಾರಣಿಗಳು ಇರುವಂಥದ್ದು ಇದೇ ರೀತಿ ನೋಡೋಟ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಅವರ ಬೇಳೆ ಬೇಯಿಸ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಎನಿವೆ ಜಾಸ್ತಿಯಾಗಿ ನಾವೇನು ಮಾತಾಡಲ್ಲ. ಯಾಕಂದ್ರೆ ಪರಶುರಾಮನ ಮೂರ್ತಿಯಲ್ಲಿ ಅನಾಥವಾಗಿರುವಂಥದ್ದು, ಪರಶುರಾಮನ ಅಂಗಗಳನ್ನು ಕಿತ್ತು ತಿಂದಿರುವಂಥದ್ದು. ಹಾಗಿದ್ದಾಗ ಪರಶುರಾಮನು ತಕ್ಕ ಉತ್ತರವನ್ನ ಇಂತಹ ಅನ್ಯಾಯದ ದಾರಿಯಲ್ಲಿ ಹೋದವರಿಗೆ ನೀಡ್ತಾರೆ ಅನ್ನೋ ನಂಬಿಕೆ ಜೊತೆಗೆ. ಅಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ದಿವ್ಯಾ ನಾಯಕ್ ಅವರಿಗೆ. ಅಂಡ್ ತಮ್ಮ ಒಂದು ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ. ಅಂಡ್ ತಮ್ಮ ಒಂದು ಹೋರಾಟಕ್ಕೆ ಅಡ್ಡಿ ಮಾಡಿದಂತಹ ಪೊಲೀಸರು ಕೂಡ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಪೊಲೀಸರವರೇ ಸ್ವಲ್ಪ ತಮ್ಮ ಒಂದು ಆತ್ಮಗೌರವವನ್ನು ಪ್ರಶ್ನೆ ಮಾಡ್ಕೊಳ್ಳಿ, ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಕಳಕಳಿಯ ವಿನಂತಿಯನ್ನು ಮಾಡ್ಕೊಳ್ತಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಪರಶುರಾಮನ ಮೂರ್ತಿ ನಾಪತ್ತೆ ಆಗಿದೆ ಅಥವಾ ರಾತ್ರೋರಾತ್ರಿ ಪರಶುರಾಮನ ಮೂರ್ತಿಯನ್ನ ಕಳವು ಮಾಡಲಾಗಿದೆ ಅನ್ನುವಂತಹ ಒಂದು ಪ್ರಶ್ನೆಗಳ ನಡುವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ಪೋಸ್ಟ್ಗಳು ಹರಿದಾಡ್ತಾ ಇತ್ತು. ಸತ್ಯ, ನಿಜವಾಗ್ಲೂ ಕೂಡ ಪರಶುರಾಮನ ಮೂರ್ತಿ ಕಳವಾಗಿದೆ, ಪರಶುರಾಮನ ಮೂರ್ತಿ ನಾಪತ್ತೆ ಆಗಿದೆ. ನಾಪತ್ತೆ ಮಾಡಿದವರು ಯಾರು ಅಲ್ಲ, ನಮ್ಮ ಈ ಸರ್ಕಾರ. ಈ ಹಿಂದೆ ಒಂದು ಸರ್ಕಾರ ಒಂದು ತಪ್ಪನ್ನ ಮಾಡಿತ್ತು, ಆ ತಪ್ಪನ್ನ ಮುಚ್ಚಾಕ್ಲಿಕ್ಕೆ ಈಗಲೂ ಸರ್ಕಾರವು ಕೂಡ ಇದೇ ರೀತಿ ಮಾಡ್ತಾ ಇದೆ. ಆದ್ರೆ ನಮ್ಮ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ದಿಟ್ಟವಾಗಿರುವಂತಹ ಮಹಿಳೆ. ಆ ಮಹಿಳೆಯ ಮೇಲೆ ನಂಬಿಕೆ ಇದೆ, ಗೌರವ ಇದೆ. ಈ ಒಂದು ವಿಚಾರವನ್ನ, ಈ ಒಂದು ನಡೆದಿರುವಂತಹ ಅನ್ಯಾಯವನ್ನ ಸರಿಯಾದ ರೀತಿಯಲ್ಲಿ ಅವರು ತೆಗೆದುಕೊಂಡು ಹೋಗಿ ಇದಕ್ಕೆ ಅಂತ್ಯವನ್ನ ಹಾಡ್ತಾರೆ. ಆ ಭಾಗದಲ್ಲಿ ಕಂಚಿನ ಪರಶುರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಅನ್ನುವಂಥ ನಂಬಿಕೆ. ಒಂದು ವೇಳೆ ಶಾಸಕರು ಸುನಿಲ್ ಕುಮಾರ್ ಅವರಿಗೂ ಕೂಡ ಈ ಒಂದು ವಿಚಾರ ಗೊತ್ತಿಲ್ಲದೆ ಇದ್ರೆ, ನಿರ್ಮಿತಿ ಕೇಂದ್ರದವರು ಈ ರೀತಿ ಮಾಡಿದ್ದಾರೆ ಅನ್ನೋಂಥ ವಿಚಾರ ಅವರಿಗೆ ಗೊತ್ತಿಲ್ಲದೆ ಇದ್ರೆ, ಅವರುಗಳು ಕೂಡ ಮುಂದಾಳತ್ವದಲ್ಲಿ ಬಂದು ಪರಶುರಾಮನ ಮೂರ್ತಿಯ ಕಂಚಿನ ವಿಗ್ರಹವನ್ನ ಮತ್ತೆ ಪ್ರತಿಷ್ಠಾಪಿಸುವಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನವನ್ನ ಮಾಡಿ ಕಾರ್ಕಳ ಶಾಸಕರು ಸುನಿಲ್ ಕುಮಾರ್ ಅವರು ಅನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ನಾವು ಮಾಡ್ಕೊಳ್ತಿದ್ದೀವಿ. ಯಾಕಂತ ಬಂದಾಗ ಹಿಂದುತ್ವ, ಧರ್ಮ ಅನ್ನುವಂಥ ಭಾಷಣಗಳನ್ನು ತಾವುಗಳು ಮಾಡ್ತೀರಾ ಸರ್. ಹಾಗಿದ್ದಾಗ ಎಲ್ಲೂ ಕೂಡ ಧರ್ಮದ ವಿಚಾರಕ್ಕೆ ತೊಡಕಾಗುವಂತಹ ಕೆಲಸವನ್ನ, ನಿರ್ಧಾರವನ್ನ ತಾವುಗಳು ತೆಗೆದುಕೊಳ್ಳಲ್ಲ ಅನ್ನುವಂತಹ ನಂಬಿಕೆ, ಆ ನಂಬಿಕೆಯ ಮೇಲೆ ಈ ವಿಚಾರವನ್ನ ಹೇಳ್ತಾ ಇರುವಂಥದ್ದು. ಎಲ್ಲೂ ಕೂಡ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡಲ್ಲ, ಎಲ್ಲೂ ಕೂಡ ಧರ್ಮದ ವಿಚಾರದಲ್ಲಿ ಈ ರೀತಿ ತೊಡಕಾದಾಗ ತಾವುಗಳು ಸುಮ್ಮನೆ ಕುಳಿತುಕೊಳ್ಳಲ್ಲ ಅನ್ನುವಂತಹ ನಂಬಿಕೆಯ ಮೇಲೆ ಕಾರ್ಕಳ ಶಾಸಕರಾಗಿರುವಂತಹ ಸುನಿಲ್ ಕುಮಾರ್ ಅವರಿಗೆ ಮನವಿಯನ್ನ ಈ ಮೂಲಕ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಪರಶುರಾಮನ ಮೂರ್ತಿ ಆ ರೀತಿ ಅಂಗಾಂಗಗಳನ್ನು ತೆಗೆದುಕೊಂಡಾಗ ಬಹಳಷ್ಟು ಬೇಸರ ಆಗುತ್ತೆ, ಬಹಳಷ್ಟು ಮನಸ್ಸಿಗೆ ಘಾಸಿ ಆಗುತ್ತೆ. ಇತರರು ನೋಡಿ ನಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನುವಂತಹ ವಿಚಾರ. ಇತರರು ಮೊಘಲರಾಗಿರ್ಬೋದು, ಪೋರ್ಚುಗೀಸರಾಗಿರ್ಬೋದು, ಯಾವ ರೀತಿ ನಮ್ಮ ದೇವಾಲಯಗಳನ್ನ, ಹಿಂದೂ ಧರ್ಮವನ್ನ, ಮೂರ್ತಿಗಳನ್ನ, ಬೆರಳುಗಳನ್ನ ಭಗ್ನಗೊಳಿಸಿದಾಗ, ತುಂಡರಿಸಿದಾಗ ನಾವುಗಳು ಹೇಗೆ ಆಕ್ರೋಶದಿಂದ ಮಾತಾಡಿದ್ವಿ. ಈ ಸಂದರ್ಭ ತಾವುಗಳಲ್ಲಿ ನಾಯಕರಾಗಿದ್ದಾಗ ಈ ರೀತಿ ಘಟನೆಗಳು ಪರಶುರಾಮನ ಮೂರ್ತಿಗೆ ಆಗುತ್ತೆ ಅನ್ನುವಾಗ ಬಹಳಷ್ಟು ಬೇಸರ ಆಗುತ್ತೆ. ಆ ಒಂದು ವಿಚಾರಗಳಲ್ಲಿ ಕಳಕಳಿಯ ವಿನಂತಿ. ಇಲ್ಲಿ ಅನ್ಯಾಯ ಆಗಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿ. ಪರಶುರಾಮನ ಮೂರ್ತಿಗೆ ಸಿಗುವಂತಹ ಗೌರವವನ್ನು ಗೌರವಪೂರ್ವಕವಾಗಿ ಶಾಸಕರೇ ನೀಡಿ ಅನ್ನುವಂಥದ್ದು ನಮ್ಮ ಕಳಕಳಿಯ ವಿನಂತಿ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು yes